ನಮಸ್ಕಾರ. ಕೊರೋನಾ ಎಚ್ಚರ ಬೆಳಗಿನ ನ್ಯೂಸ್ ಬುಲೆಟಿನ್ಗೆ ಸ್ವಾಗತ. ನಾನು ಗೌತಮ್ ಶೆಟ್ಟಿ. ಈಗ ಕುಂದಾಪುರಕ್ಕೂ ಮಂಡ್ಯದ ಕೊರೋನಾ ಪಾಸಿಟಿವ್ ವ್ಯಕ್ತಿಗೂ ಒಂದು ನಂಟು ಇದೆ ಎನ್ನುವಂತಹ ಅನುಮಾನಗಳು ವ್ಯಕ್ತ ಆಗಿರುವಂತದ್ದು. ಕೇವಲ ಅನುಮಾನಗಳಲ್ಲ, ಇದಕ್ಕೆ ಬೇಕಾದ ಹಾಗೆ ಸಾಕಷ್ಟು ಪುರಾವೆಗಳು ಕೂಡ ಲಭಿಸಿದೆ. ಕುಂದಾಪುರದ ನಂಟಿದೆ ಮಂಡ್ಯದ ಕೊರೋನಾ ಪಾಸಿಟಿವ್ ವ್ಯಕ್ತಿಗೆ ಎನ್ನುವಂತಹ ಡೀಟೇಲ್ಸ್ ಈಗ ಬಹಿರಂಗಗೊಳ್ತಾ ಇದೆ. ಪ್ರಯಾಣದ ಮಧ್ಯೆ ಆ ಒಂದು ಸೋಂಕಿತ ವ್ಯಕ್ತಿ ಕುಂದಾಪುರದ ಪೆಟ್ರೋಲ್ ಬಂಕ್ ಒಂದರಲ್ಲಿ ಸ್ನಾನವನ್ನ ಮಾಡಿ ವಿಶ್ರಾಂತಿಯನ್ನ ಕೂಡ ಪಡೆದಿದ್ದ ಎನ್ನುವಂತಹ ಡೀಟೇಲ್ಸ್ ಸಿಗ್ತಾ ಇದೆ. ಇದೀಗ ಆ ಒಂದು ಪೆಟ್ರೋಲ್ ಬಂಕ್ ಯಾವುದು ಅನ್ನುವಂಥದ್ದನ್ನ ಪತ್ತೆ ಹಚ್ಚುವಂತಹ ಕೆಲಸವನ್ನ ಪೊಲೀಸರು ಮಾಡಿದ್ದಾರೆ. ಅಂದ್ರೆ ಕುಂದಾಪುರದ ತೆಕ್ಕಟ್ಟೆಯಲ್ಲಿರುವಂತಹ ಒಂದು ಪೆಟ್ರೋಲ್ ಬಂಕ್ಗೆ ಆ ಒಂದು ಸೋಂಕಿತ ವ್ಯಕ್ತಿ ಬಂದಿದ್ದ. ಅಂದ್ರೆ ಆತನ ಟ್ರಾವೆಲ್ ಹಿಸ್ಟರಿಯನ್ನ ಈಗ ಪರಿಗಣನೆ ಮಾಡಿದಾಗ ಆತ ಪೆಟ್ರೋಲ್ ಬಂಕ್ಗೆ ಬಂದು ಅಲ್ಲಿ ಸ್ನಾನವನ್ನ ಕೂಡ ಮಾಡಿದ್ದ, ಜೊತೆಗೆ ವಿಶ್ರಾಂತಿಯನ್ನ ಕೂಡ ಪಡೆದಿದ್ದ ಎನ್ನುವಂತಹ ಡೀಟೇಲ್ಸ್ ಈಗ ಬರ್ತಾ ಇದೆ. ಮಂಡ್ಯದ ನಾಗಮಂಗಲದ ವ್ಯಕ್ತಿಯಲ್ಲಿ ಈಗ ಕೊರೋನಾ ಸೋಂಕು ಕಾಣಿಸಿಕೊಂಡಿರುವಂತದ್ದು. ಇದೀಗ ಕುಂದಾಪುರದ ಸಂಪರ್ಕಿತರು ಅಂದ್ರೆ ಆತನು ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆಗಳಿರುವಂತಹ ಸಂಪರ್ಕಿತರನ್ನ ಈಗ ಕ್ವಾರಂಟೈನ್ಗೆ ಒಳಪಡಿಸಲಾಗಿದೆ. ಜೊತೆಗೆ ತೆಕ್ಕಟ್ಟೆ ಪೆಟ್ರೋಲ್ ಬಂಕ್ ಅನ್ನ ಈಗ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಅಂದ್ರೆ ಇಲ್ಲಿಗೆ ಹೇಗೆ ನಂಟು ಬಂತು ಅನ್ನುವಂತ ವಿಚಾರವನ್ನ ಈಗ ನಾವು ಗಮನಿಸ್ತಾ ಹೋದ್ರೆ, ಪ್ರಯಾಣದ ಮಧ್ಯೆ ಕುಂದಾಪುರಕ್ಕೆ ಬಂದಿದ್ದ ಒಂದು ಗೂಡ್ಸ್ ಲಾರಿಯಲ್ಲಿ ಈತ ಬಂದಿದ್ದ ಅನ್ನುವಂಥದ್ದು. ತೆಕ್ಕಟ್ಟೆಯಲ್ಲಿ ಸ್ನಾನ ತಿಂಡಿಗೆ ಅಂತ ಇಳಿದಿದ್ದ ವ್ಯಕ್ತಿ ಈ ಒಂದು ಪೆಟ್ರೋಲ್ ಪಂಪ್ ನಲ್ಲಿ ಸ್ನಾನವನ್ನ ಕೂಡ ಮಾಡಿದ್ದ, ಬಳಿಕ ವಿಶ್ರಾಂತಿಯನ್ನ ಕೂಡ ಪಡೆದಿದ್ದ. ಈ ನಡುವೆ ಆತ ಉಪಹಾರವನ್ನ ಸೇವನೆ ಮಾಡಿದಂತಹ ಸ್ಥಳವನ್ನ ಕೂಡ ಈಗ ಪೊಲೀಸರು ಪತ್ತೆ ಹಚ್ಚಿದ್ದಾರೆ. ಉಡುಪಿ ಜಿಲ್ಲಾಧಿಕಾರಿಗಳು ಇದೀಗ ಪೆಟ್ರೋಲ್ ಬಂಕ್ ಅನ್ನ ಸೀಲ್ ಕೂಡ ಮಾಡಿದ್ದಾರೆ. ಅಂದ್ರೆ ಈ ಒಂದು ಪೆಟ್ರೋಲ್ ಬಂಕ್ ಏನಿದೆ ಅಂದ್ರೆ ಗಣೇಶ್ ಪೆಟ್ರೋಲಿಯಂ ಎನ್ನುವಂತಹ ಹೆಸರಿನ ಪೆಟ್ರೋಲ್ ಬಂಕ್ ಏನಿದೆ ಅದರ ಸಿಬ್ಬಂದಿಯನ್ನ ಈಗ ಕ್ವಾರಂಟೈನ್ಗೆ ಶಿಫ್ಟ್ ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಇದು ರಾಷ್ಟ್ರೀಯ ಹೆದ್ದಾರಿ 66ರಲ್ಲಿರುವಂತಹ ಪೆಟ್ರೋಲ್ ಪಂಪ್. ಕುಂದಾಪುರದ ತೆಕ್ಕಟ್ಟೆಯಲ್ಲಿರುವಂತಹ ಈ ಒಂದು ಪೆಟ್ರೋಲ್ ಪಂಪ್ನ ಈಗ ಸಮಗ್ರವಾಗಿ ಮಾಹಿತಿಯನ್ನ ಕಲೆ ಹಾಕಲಾಗಿದ್ದು ಪೆಟ್ರೋಲ್ ಪಂಪ್ ಅನ್ನ ಈಗ ಟೋಟಲ್ ಆಗಿ ಸೀಲ್ ಡೌನ್ ಮಾಡಲಾಗಿದೆ. ಕುಂದಾಪುರದ ತೆಕ್ಕಟ್ಟೆ ಪೆಟ್ರೋಲ್ ಬಂಕ್ ನಲ್ಲಿ ಕೊರೋನಾ ಸೋಂಕಿತ ವಾಸ್ತವ್ಯವನ್ನ ಹೂಡಿರುವಂತಹ ಹಿನ್ನೆಲೆಯಲ್ಲಿ ತಡರಾತ್ರಿ ಕಾರ್ಯಾಚರಣೆಯನ್ನ ಮಾಡಿದ್ದಾರೆ ಆರೋಗ್ಯ ಇಲಾಖೆ ಅಧಿಕಾರಿಗಳು. ಜೊತೆಗೆ ಪೊಲೀಸ್ ಇಲಾಖೆ ಅಧಿಕಾರಿಗಳು ಕೂಡ ಜಂಟಿಯಾಗಿ ಒಂದು ಕಾರ್ಯಾಚರಣೆಯನ್ನ ಮಾಡಿದ್ದಾರೆ. ಕೊನೆಗೂ ಕೂಡ ಆ ಒಂದು ಪೆಟ್ರೋಲ್ ಪಂಪ್ ಅನ್ನ ಈಗ ಸೀಲ್ ಡೌನ್ ಮಾಡಲಾಗಿದೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇರುವಂತದ್ದು. ಪೊಲೀಸ್ ಬ್ಯಾಂಡ್ ಅನ್ನ ಅಳವಡಿಕೆ ಮಾಡಿ ಯಾರು ಕೂಡ ಆ ಒಂದು ಪೆಟ್ರೋಲ್ ಬಂಕ್ಗೆ ಬಾರದ ಹಾಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಜೊತೆಗೆ ಬ್ಯಾರಿಕೇಡ್ ಗಳನ್ನ ಕೂಡ ಈಗಾಗಲೇ ಅಳವಡಿಕೆ ಮಾಡಲಾಗ್ತಾ ಇದೆ. ಬರ್ತಾ ಇರುವಂತಹ ಡೀಟೇಲ್ಸ್, ಬೆಳಗ್ಗಿನ ವೇಳೆ ಸ್ವಲ್ಪ ಆಕ್ರೋಶಗಳು ವ್ಯಕ್ತವಾಗಿತ್ತು. ಪೊಲೀಸರು ಇನ್ನೂ ಕೂಡ ಕಾರ್ಯಪ್ರವೃತ್ತರಾಗಿಲ್ಲ. ಈ ಒಂದು ಪೆಟ್ರೋಲ್ ಬಂಕ್ ಅನ್ನ ಸೀಲ್ ಡೌನ್ ಮಾಡುವಂತಹ ಪ್ರಕ್ರಿಯೆಗಳು ಆರಂಭಗೊಂಡಿಲ್ಲ, ಆತಂಕ ಹೆಚ್ಚಾಗಿದೆ ಎನ್ನುವಂತಹ ಒಂದು ಆಕ್ರೋಶ ಭರಿತ ಮಾತುಗಳು ಕೂಡ ಸಾರ್ವಜನಿಕರಿಂದ ಕೇಳಿ ಬರ್ತಾ ಇತ್ತು. ಇದೀಗ ಆ ಒಂದು ಪ್ರಕ್ರಿಯೆಗಳನ್ನ ಕೂಡ ಪೊಲೀಸ್ ಇಲಾಖೆ ಮಾಡಿದೆ. ಸಂಪೂರ್ಣವಾಗಿ ಆ ಒಂದು ಪೆಟ್ರೋಲ್ ಪಂಪ್ ಅನ್ನ ಈಗ ಸೀಲ್ ಡೌನ್ ಮಾಡಲಾಗ್ತಾ ಇದೆ. ಜೊತೆಗೆ
ಕೋಟಾ ಪೊಲೀಸ್ ಸಿಬ್ಬಂದಿಗಳು ಸ್ಥಳದಲ್ಲೇ ಬೀಡು ಬಿಟ್ಟು ಈಗ ಮುನ್ನೆಚ್ಚರಿಕೆಯನ್ನ ತೆಗೆದುಕೊಳ್ತಾ ಇದ್ದಾರೆ. ಸೀಲ್ ಡೌನ್ಗೆ ಸಂಬಂಧಪಟ್ಟ ಹಾಗೆ ಕ್ರಮವನ್ನ ಈಗ ತೆಗೆದುಕೊಂಡಿದೆ ಉಡುಪಿ ಜಿಲ್ಲಾಡಳಿತ. ಗಮನಿಸ್ತಾ ಇದ್ದೇವೆ, ಉಡುಪಿ ಸಂಪೂರ್ಣವಾಗಿ 0 ಸೋಂಕಿತರನ್ನ ಹೊಂದಿಕೊಂಡು ಈಗ ಗ್ರೀನ್ ಝೋನ್ ಆಗ್ತಾ ಇದೆ. ಇನ್ನೇನು ಘೋಷಣೆಯಷ್ಟೇ ಬಾಕಿ ಉಳಿದುಕೊಂಡಿದೆ. ಅದರ ನಡುವೆ ಕಂಡು ಬಂದಿರುವಂತಹ ಈ ಒಂದು ಬೆಳವಣಿಗೆ ಏನಿದೆ, ಇದು ಉಡುಪಿ ಜಿಲ್ಲೆಗೆ ಎಲ್ಲೋ ಒಂದು ಕಪ್ಪು ಚುಕ್ಕಿ ಇಟ್ಟ ಹಾಗೆ ಎನ್ನುವಂತಹ ಅಭಿಪ್ರಾಯಗಳು ಸಾರ್ವಜನಿಕ ವಲಯದಲ್ಲಿ ಈಗ ವ್ಯಕ್ತವಾಗ್ತಾ ಇರುವಂತದ್ದು. ಈ ನಡುವೆ ಮಂಡ್ಯದ ವ್ಯಕ್ತಿಗೆ ಈಗ ಇಲ್ಲಿನ ನಂಟಿರುವಂತಹ ವಿಚಾರಗಳು ಸ್ವಲ್ಪ ಗೊಂದಲ, ಆತಂಕಕ್ಕೆ ಕಾರಣವಾಗ್ತಾ ಇದೆ. ಎಸ್, ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟ ಹಾಗೆ, ಎಲ್ಲ ಡೆವಲಪ್ಮೆಂಟ್ಗಳಿಗೆ ಸಂಬಂಧಪಟ್ಟ ಹಾಗೆ ಡೀಟೇಲ್ಸ್ ಕೊಡ್ತಾರೆ ಪ್ರತಿನಿಧಿ ಶ್ರೀಕಾಂತ್ ಹೆಮ್ಮಾಡಿ ಈಗ ನೇರ ಸಂಪರ್ಕದಲ್ಲಿದ್ದಾರೆ. ಹಲೋ ಶ್ರೀಕಾಂತ್. ಎಸ್, ಯಾರು ಕೂಡ ನಿರೀಕ್ಷೆ ಮಾಡಿರ್ಲಿಲ್ಲ. ಅಂದ್ರೆ ಬಹುತೇಕ ಪ್ರಕರಣಗಳಲ್ಲಿ ನಾವು ಗಮನಿಸುವಂತದ್ದು ಇದನ್ನೇ, ಅಂದ್ರೆ ಎಲ್ಲಿಂದ ಎಲ್ಲಿಗೋ ಲಿಂಕ್ ಇರುತ್ತೆ ಅನ್ನುವಂಥದ್ದು. ಸೊ ಇದೀಗ ಮಂಡ್ಯದ ಸೋಂಕಿತ ವ್ಯಕ್ತಿಗೆ ಕುಂದಾಪುರದ ನಂಟು ಏನಿದೆ, ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್? ಹೌದು ಗೌತಮ್, ಏನೋ ಒಂದು ಕಳೆದ 28 ದಿನಗಳಿಂದ ಒಂದು ಪಾಸಿಟಿವ್ ಪ್ರಕರಣ ಇಲ್ಲದೆ ಒಂದು ಗ್ರೀನ್ ಝೋನ್ ಹತ್ತ ದಾಪುಗಳಿರ್ತಕ್ಕಂತಹ ಏನೋ ಉಡುಪಿ ಜಿಲ್ಲೆಗೆ ಇದೀಗ ಕೊರೋನಾ ಕಂಟಕ ಮತ್ತೆ ಎದುರಾಗಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಮುಂಬೈನಿಂದ ಖರ್ಜೂರ ಲಾರಿಯ ಮೂಲಕ ಪ್ರಯಾಣ ಬೆಳೆಸಿರ್ತಕ್ಕಂತಹ ಮಂಡ್ಯದ ವ್ಯಕ್ತಿಗೆ ನಿನ್ನೆ ಏನೋ ಕೊರೋನಾ ಪಾಸಿಟಿವ್ ದೃಢಪಟ್ಟಿರ್ತಕ್ಕಂಥದ್ದು. ಆ ಹಿನ್ನೆಲೆಯಲ್ಲಿ ಆತನ ಟ್ರಾವೆಲ್ ಹಿಸ್ಟ್ರಿಯನ್ನ ತೆಗೆದಾಗ ಏನೋ ಆತ ಕುಂದಾಪುರದಲ್ಲಿ ಏನೋ ಒಂದು ಕೆಲ ಹೊತ್ತುಗಳ ಕಾಲ ವಿಶ್ರಾಂತಿಯನ್ನ ಪಡೆದಿದ್ದು ಬೆಳಕಿಗೆ ಬಂದಿದೆ. ಆ ನಿಟ್ಟಿನಲ್ಲಿ ನಿನ್ನೆಯಿಂದಲೇ ಅಂತ ಹೇಳಿದ್ರೆ ನಿನ್ನೆ ರಾತ್ರಿಯಿಂದಲೇ ಕುಂದಾಪುರ ಪೊಲೀಸರು ಎಲ್ಲಾ ಪೆಟ್ರೋಲ್ ಬಂಕ್ ಗಳಲ್ಲಿ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಎಲ್ಲ ಪೆಟ್ರೋಲ್ ಬಂಕ್ ನ ಸಿಸಿಟಿವಿಯ ದೃಶ್ಯಾವಳಿಗಳನ್ನ ಕೂಡ ಪರಿಶೀಲನೆ ನಡೆಸಿದ್ದಾರೆ. ಆದ್ರೆ ಆತ ಏನೊಂದು 21ನೇ ತಾರೀಕಿನ ಸಂಜೆ 4:55ಕ್ಕೆ ಶಿರೂರು ಚೆಕ್ ಪೋಸ್ಟ್ ಅನ್ನ ಶಿರೂರು ಚೆಕ್ ಪೋಸ್ಟ್ ಅನ್ನ ದಾಟಿದ್ದಾನೆ. ಆ ಬಳಿಕ ಏನೊಂದು ಕುಂದಾಪುರದ ಮಾರ್ಗವಾಗಿ ಆತ ಬಂದಿದ್ದಾನೆ. ಎಲ್ಲ ಪೆಟ್ರೋಲ್ ಬಂಕ್ಗಳ ವಿಡಿಯೋ ದೃಶ್ಯಾವಳಿಗಳನ್ನು ಕೂಡ ಪೊಲೀಸರು ಗಮನಿಸಿದ್ದಾರೆ. ಆ ಬಳಿಕ ಏನೋ ಒಂದು ಕುಂದಾಪುರ ಸಮೀಪದ ತೆಕ್ಕಟ್ಟೆ ಪೆಟ್ರೋಲ್ ಬಂಕ್ ನಲ್ಲಿ ಆತ ಒಳಗೆ ಪ್ರವೇಶಿಸಿರ್ತಕ್ಕಂತಹ ಒಂದು ದೃಶ್ಯಾವಳಿಗಳು ಕೂಡ ಪೊಲೀಸರಿಗೆ ಲಭ್ಯವಾಗಿರ್ತಕ್ಕಂಥದ್ದು. ಏನೋ ಆತನ ಬೆನ್ನಿಂದ ಮತ್ತೆ 2 ಲಾರಿಗಳು ಬಂದಿದೆ. ಆತ ಏನೋ ಒಂದು ಪೆಟ್ರೋಲ್ ಬಂಕ್ ನ ಸಮೀಪ ನಿಲ್ಲಿಸಿ ಅಲ್ಲಿ ಕೆಲ ಹೊತ್ತುಗಳ ಕಾಲ ಅಲ್ಲಿ ಒಂದು ವಿಶ್ರಾಂತಿಯನ್ನು ಪಡೆದಿದ್ದಾನೆ. ಆ ಬಳಿಕ ಪೆಟ್ರೋಲ್ ಬಂಕ್ ನ ಹೊರಭಾಗಕ್ಕೆ ಬಂದಿದ್ದಾನೆ ಅಂತ ಹೇಳಿದ್ರೆ ಏನೋ ಒಂದು 6:45 ಸಮಯಕ್ಕೆ ಸರಿಯಾಗಿ ಆತ ಪೆಟ್ರೋಲ್ ಬಂಕ್ ಒಳ ಪ್ರವೇಶಿಸಿದ್ದಾನೆ. ಆ ಬಳಿಕ ಪೆಟ್ರೋಲ್ ಬಂಕ್ ನ ಹೊರಭಾಗಕ್ಕೆ ಬಂದು ಕೆಲ ಹೊತ್ತುಗಳ ಕಾಲ ಅಲ್ಲಿಯೂ ಕೂಡ ವಿಶ್ರಾಂತಿ ಪಡೆದಿದ್ದಾನೆ. ನಂತರ 9:45 ಸಮಯಕ್ಕೆ ಮರಳಿ ಏನೋ ಒಂದು 3 ಲಾರಿಗಳಿವೆ. ಆ 3 ಲಾರಿಗಳು ಕೂಡ ಪೆಟ್ರೋಲ್ ಬಂಕ್ ನ ಒಳ ಪ್ರವೇಶಿಸಿ ಅಲ್ಲಿ ಒಂದು ವಿಶ್ರಾಂತಿಯನ್ನ ಪಡೆದಿದ್ದಾರೆ ಅಂತಕ್ಕಂತಹ ಮಾಹಿತಿಗಳು ಇದೀಗ ಸಿಸಿಟಿವಿ ದೃಶ್ಯಾವಳಿಯಲ್ಲಿ ಬಂದಿರತಕ್ಕಂಥದ್ದು ಗೌತಮ್. ಎಸ್, ಅಂದ್ರೆ ಆತ ಬಂದಿರುವಂತದ್ದು ಹೇಗೆ? ಆತ ಲಾರಿಯ ಸಿಬ್ಬಂದಿಯಾಗಿದ್ನ ಅಥವಾ ಅಲ್ಲಿಂದ ಮಹಾರಾಷ್ಟ್ರದಿಂದ ಬರೋದಿಕ್ಕೆ ಆ ಒಂದು ಖರ್ಜೂರ ಸಾಗಾಟದ ಲಾರಿಯನ್ನ ಬಳಕೆ ಮಾಡಿಕೊಂಡಿದ್ನ, ಹೇಗೆ ಅನ್ನುವಂಥದ್ದು ಶ್ರೀಕಾಂತ್? ಖಂಡಿತವಾಗಿ ಗೌತಮ್, ಆತ ಕಳ್ಳದಾರಿಯಲ್ಲೇ ಬಂದಿದ್ದ ಅಂತ ಹೇಳಿದ್ರೆ ಲಾಕ್ಡೌನ್ ನಡುವೆ ಆತ ಮುಂಬೈನಲ್ಲಿ ಏನೋ ಒಂದು ಹೋಟೆಲ್ ಕಾರ್ಮಿಕನಾಗಿ ದುಡಿತಿದ್ದ. ಲಾಕ್ಡೌನ್ ಹಿನ್ನೆಲೆಯಲ್ಲಿ ತನ್ನ ಊರಿಗೆ ವಾಪಸ್ ತೆರಳಲಾಗದ ಹಿನ್ನೆಲೆಯಲ್ಲಿ ಆತ ಏನೋ ಒಂದು ಲಾರಿಯ ಒಂದು ಕ್ಲೀನರ್ ಆಗಿ ಏನೋ ಒಂದು ಮಾರು ವೇಷದಲ್ಲಿ ಬಂದಿರ್ತಕ್ಕಂಥದ್ದು ಇದೀಗ ಬೆಳಕಿಗೆ ಬಂದಿರ್ತಕ್ಕಂಥದ್ದು ಅಂತ ಹೇಳಿದ್ರೆ, ಶಿರೂರು ಚೆಕ್ ಪೋಸ್ಟ್ ತಪಾಸಣಾ ಕೇಂದ್ರಗಳಿವೆ. ಆದ್ರೆ ಅಲ್ಲಿ ಲಾರಿಗೆ ಒಂದು ಚೆಕ್ ಪೋಸ್ಟ್ ಅಂತ ಹೇಳಿದ್ರೆ ಫಾಸ್ಟ್ ಅದಿದ್ರಿಂದಾಗಿ ಅಲ್ಲಿ ಏನೋ ಒಂದು ತಪಾಸಣೆ ನಡೆಸಲಿಲ್ಲ. ಫಾಸ್ಟ್ ಆಗಿದ್ದರಿಂದಾಗಿ ಅಲ್ಲಿ ಏನೋ ಒಂದು ತಪಾಸಣೆ ನಡೆಸಲಿಲ್ಲ. ಆ ಲಾರಿ ನೇರ ಮಾರ್ಗದತ್ತ ಏನೋ ಒಂದು ಪ್ರವೇಶವನ್ನ ಮಾಡಿದೆ ಜಿಲ್ಲೆಗೆ. ಆ ಹಿನ್ನೆಲೆಯಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ತಪಾಸಣೆ ಯಾವುದೇ ಚೆಕ್ ಪೋಸ್ಟ್ ನಲ್ಲಿ ಆಗದ ಬೆಳವಣಿಗೆಯಲ್ಲಿ ಆತ ಉಡುಪಿಯನ್ನ ಪ್ರವೇಶಿಸಬೇಕಾಯ್ತು. ಆ ಬಳಿಕ ಏನೋ ಒಂದು ತೆಕ್ಕಟ್ಟೆ ಪೆಟ್ರೋಲ್ ಬಂಕ್ ಬಂದ ಬಳಿಕ ಅಲ್ಲಿ ಅವರು ಏನೊಂದು ಊಟವನ್ನ ತಯಾರಿಸ್ತಾರೆ. ಅಲ್ಲಿ ಊಟವನ್ನ ಮಾಡಿ ಸಾಕಷ್ಟು ವಿಶ್ರಾಂತಿಯನ್ನ ಪಡೆದು ಮಧ್ಯರಾತ್ರಿ 3 ಗಂಟೆ ಸುಮಾರಿಗೆ ಅಂತ ಹೇಳಿದ್ರೆ 3 ಗಂಟೆ ಸುಮಾರಿಗೆ ಆತ ಮತ್ತೆ ಅಲ್ಲಿಂದ ತೆರಳುತ್ತಾನೆ. ಅಲ್ಲಿ ಸಾಸ್ತಾನ ಚೆಕ್ ಪೋಸ್ಟ್ ನಲ್ಲಿ ಕೂಡ 3 ಕಾಲಿಗೆ ಅಲ್ಲಿಯೂ ಕೂಡ ಆತ ಪಾಸ್ ಆಗಿರ್ತಕ್ಕಂತಹ ಒಂದು ಚಿತ್ರಣಗಳು ವಿಡಿಯೋ ದೃಶ್ಯಾವಳಿಗಳಲ್ಲಿ ಕೂಡ ಕಂಡು ಬಂದಿದೆ ಗೌತಮ್. ಎಸ್, ಅಂದ್ರೆ ಬಹುಶಃ ಈ ರೀತಿಯ ಅನೇಕ ಪ್ರಕರಣಗಳು ಇರಬಹುದು. ಬಹುಶಃ ಇದು ಒಂದು ಈಗ ಆತ ಏನೇನು ಪಾಸಿಟಿವ್ ಪ್ರಕರಣ ಕಂಡು ಬಂತು, ಆತನ ಟ್ರಾವೆಲ್ ಹಿಸ್ಟರಿಯನ್ನ ಫೈಂಡ್ ಔಟ್ ಮಾಡಿದಾಗ ಈ ಎಲ್ಲ ವಿಚಾರಗಳು ಬಹಿರಂಗ ಆಗಿದೆ. ಅಂದ್ರೆ ಬಹುಶಃ ಮಹಾರಾಷ್ಟ್ರ ಭಾಗದಿಂದ ಪ್ರತಿನಿತ್ಯ ಅನೇಕ ಸರಕು ಸಾಗಾಟ ವಾಹನಗಳು ಈ ಕಡೆ ಬರ್ತಾ ಇರುತ್ತೆ ಅನ್ನುವಂಥದ್ದು. ಬಹುಶಃ ಅಂತ ಸಂದರ್ಭಗಳಲ್ಲಿ ಅನೇಕ ಈ ರೀತಿಯ ಚಾನ್ಸಸ್ ಗಳಿದೆ, ಅದನ್ನ ಅಲ್ಲಗಳೆಯೋ ಹಾಗಿಲ್ಲ ಅಲ್ವಾ ಇಲ್ಲಿ ಶ್ರೀಕಾಂತ್? ಖಂಡಿತವಾಗಿ ಗೌತಮ್, ಅಂತ ಹೇಳಿದ್ರೆ ಕಳೆದ ಲಾಕ್ಡೌನ್ ಏನೋ ಒಂದು ಆರಂಭವಾಗಿತ್ತು ಆ ದಿನಗಳಿಂದಲೂ ಕೂಡ ಏನೋ ಒಂದು ಸಾಕಷ್ಟು ಜನ ಮುಂಬೈಯಿಂದ ಲಾರಿಯಲ್ಲಿ
ಬರ್ತಕ್ಕಂಥ ಕಳ್ಳಸಾಗಣೆ ಮೂಲಕ ಬರ್ತಕ್ಕಂತಹ ಕೆಲಸ ಕಾರ್ಯಗಳು ಕೂಡ ಸಾಕಷ್ಟು ನಡೆದಿದೆ. ಕುಂದಾಪುರ ಭಾಗದಲ್ಲಿ ಕೂಡ ಸಾಕಷ್ಟು ನಡೆದಿದೆ. ಅವರನ್ನ ಕೂಡಲೇ ಕ್ವಾರಂಟೈನ್ಗೆ ಒಳಪಡಿಸಲಾಗಿತ್ತು. ಒಂದೆರಡು ಪ್ರಕರಣಗಳು ಕೂಡ ಕುಂದಾಪುರದಲ್ಲಿಯೂ ಕೂಡ ಕಂಡು ಬಂದಿತ್ತು. ಅಂತ ಹೇಳಿದ್ರೆ ಅವರು ಮುಂಬೈಯಿಂದ ನೇರವಾಗಿ ಲಾರಿ ಚಾಲಕರಿಗೆ ಹಣವನ್ನ ಕೊಟ್ಟು ಹಣದ ಆಮಿಷವನ್ನ ಒಡ್ಡಿ ಕ್ಲೀನರ್ ಆಗಿ ಬರ್ತಾರೆ. ಆ ಬಳಿಕ ಏನೋ ಒಂದು ಆಶಾ ಕಾರ್ಯಕರ್ತರಿದ್ದಾರೆ, ಅವರು ಅದನ್ನ ಗುರುತಿಸಿ ಅವರನ್ನ ವಾಪಸ್ ಕ್ವಾರಂಟೈನ್ಗೆ ಮಾಡಿದ್ರ ಭಾಗವಾಗಿ ಇಲ್ಲಿ ಯಾವುದೇ ರೀತಿಯಾಗಿರ್ತಕ್ಕಂಥ ಪ್ರಕರಣ ಕಂಡು ಬಂದಿಲ್ಲ. ಹೀಗಾಗಿ ಇದೊಂದು ಅಂತ ಹೇಳಿದ್ರೆ ಉಡುಪಿ ಜಿಲ್ಲೆ ಗ್ರೀನ್ ಝೋನ್ ಅಂತ ದಾಪುಗಾಲಿಸಿರ್ತಕ್ಕಂತಹ ಸಮಯದಲ್ಲೇ ಒಂದಿಷ್ಟು ಮಂದಿ ಉಡುಪಿ ಜಿಲ್ಲೆ ಜನರು ನಿಟ್ಟುಸಿರನ್ನು ಬಿಟ್ಟಿದ್ರು. ಆದ್ರೆ ಇದೀಗ ತೆಕ್ಕಟ್ಟೆ ಪೆಟ್ರೋಲ್ ಬಂಕ್ ನ ಒಂದು ಆತಂಕಕ್ಕೀಡು ಮಾಡಿದೆ ಗೌತಮ್. ಎಸ್, ಇದೀಗ ಪೆಟ್ರೋಲ್ ಪಂಪ್ ಅನ್ನ ಸೀಲ್ ಡೌನ್ ಮಾಡಲಾಗ್ತಾ ಇದೆ ಎನ್ನುವಂತ ಡೀಟೇಲ್ಸ್ ಕೂಡ ಬರ್ತಾ ಇದೆ. ಜೊತೆಗೆ ಆತ ಉಪಹಾರವನ್ನ ಎಲ್ಲಿ ಸೇವನೆ ಮಾಡಿದ್ದ ಆ ಒಂದು ಪ್ರದೇಶವನ್ನ ಕೂಡ ಪೊಲೀಸರು ಗುರುತಿಸಿದ್ದಾರೆ ಅನ್ನುವಂತ ಡೀಟೇಲ್ಸ್ ಈಗ ಇರುವಂತದ್ದು. ಇನ್ನು ಈ ಸಂದರ್ಭದಲ್ಲಿ ಆತ ಇಲ್ಲಿ ಉಳಿದುಕೊಳ್ಳುವಂತ ವೇಳೆ ಸ್ನಾನವನ್ನ ಮಾಡ್ತಾ ಇದ್ದಂತ ವೇಳೆ ಜೊತೆಗೆ ಉಪಹಾರವನ್ನ ಸೇವನೆ ಮಾಡ್ತಾ ಇದ್ದ ವೇಳೆ ಪೆಟ್ರೋಲ್ ಪಂಪ್ ನ ಸಿಬ್ಬಂದಿಗಳು ಯಾರಾದ್ರೂ ಆತನ ಸಂಪರ್ಕಕ್ಕೆ ನೇರವಾಗಿ ಬಂದಿದ್ರಾ? ಈ ಬಗ್ಗೆ ಡೀಟೇಲ್ಸ್ ಏನಾದ್ರೂ ಸಿಗ್ತಾ ಇದೆಯಾ ಅಂತ ಈಗ? ಖಂಡಿತವಾಗಿ ಗೌತಮ್, ನಿನ್ನೆ ಮಧ್ಯರಾತ್ರಿ ತನಕ ಅಂತ ಹೇಳಿದ್ರೆ ತಾಲೂಕು ಆರೋಗ್ಯಾಧಿಕಾರಿ ನಾಗಭೂಷಣ್ ಆಗಿರ್ಬೋದು, ಮತ್ತೆ ಬೈಂದೂರಿನ ವೈದ್ಯಾಧಿಕಾರಿ ಪ್ರೇಮಾನಂದ್ ಆಗಿರ್ಬೋದು, ಮತ್ತೆ ಕೋಟ ಪೊಲೀಸ್ ಠಾಣೆಯ PSI ನಿತ್ಯಾನಂದ ಗೌಡರು ಸಾಕಷ್ಟು ಕಾರ್ಯಾಚರಣೆಯನ್ನು ಮಾಡಿದ್ರು. ಮೊದಲಿಗೆ ಏನೋ ಒಂದು CCTV ಫುಟೇಜ್ ಅನ್ನ ಗಮನಿಸಿರ್ತಕ್ಕಂಥ ಅವರು ಆ ದಿನ ಯಾರು ಕಾರ್ಯವನ್ನ ನಿರ್ವಹಿಸುತ್ತಿದ್ದಾರೆ ಸಿಬ್ಬಂದಿಗಳು ಅವರನ್ನ ಅಂತ ಹೇಳಿದ್ರೆ ಪೆಟ್ರೋಲ್ ಬಂಕ್ ನ ಮಾಲೀಕರು ಸೇರಿದಂತೆ 7 ಮಂದಿಯನ್ನ ಇದೀಗ ಉಡುಪಿ ಒಂದು ಆಸ್ಪತ್ರೆಯಲ್ಲಿ ಕ್ವಾರಂಟೈನ್ ಅಲ್ಲಿ ಇಡಲಾಗಿದೆ. ಮತ್ತು ಸಾಸ್ತಾನ ಚೆಕ್ ಪೋಸ್ಟ್ ನಲ್ಲಿ ಆ ದಿನ ಯಾವ ಸಿಬ್ಬಂದಿಗಳು ಕಾರ್ಯವನ್ನು ನಿರ್ವಹಿಸುತ್ತಿದ್ರು ಅವರನ್ನು ಕೂಡ ಅಂತ ಹೇಳಿದ್ರೆ 7 ಮಂದಿಯನ್ನ ಸಾಸ್ತಾನ ಚೆಕ್ ಪೋಸ್ಟ್ ನ ಸಿಬ್ಬಂದಿಗಳನ್ನು ಕೂಡ ಕ್ವಾರಂಟೈನ್ ಮಾಡಲಾಗಿದೆ. ಮತ್ತೆ ಏನು ಪೆಟ್ರೋಲ್ ಬಂಕ್ ನ ಸಿಬ್ಬಂದಿಗಳ ಮನೆಗೆ ಕೂಡ ಭೇಟಿ ಕೊಡ್ತಕ್ಕಂಥ ಕೆಲಸ ಕಾರ್ಯಗಳು ಕೂಡ ಇದೀಗ ಏನೋ ಒಂದು ತೆಕ್ಕಟ್ಟೆ ಗ್ರಾಮದ ಒಂದು ಆಶಾ ಕಾರ್ಯಕರ್ತರು ಮಾಡ್ತಾಗಿರ್ತಕ್ಕಂಥ ಕೆಲಸ. ಆದ್ರೆ ನಿನ್ನೆ ಅದು ಅಂತ ಹೇಳಿದ್ರೆ ಲಾರಿ ನಿನ್ನೆ ಪೆಟ್ರೋಲ್ ಬಂಕ್ ಪ್ರವೇಶವನ್ನ ಮಾಡಿತ್ತು. ಆ ಬಳಿಕ ಅಲ್ಲಿ ಏನೇ ರೀತಿಯಾಗಿರ್ತಕ್ಕಂತಹ ಘಟನೆಗಳು ನಡೆದಿರ್ತಕ್ಕಂಥ ದೃಶ್ಯಾವಳಿ CCTV ಫುಟೇಜ್ ಅಲ್ಲಿ ಸಾಕಷ್ಟು ಗೋಚರವಾಗಲಿಲ್ಲ. ಅಂತ ಹೇಳಿದ್ರೆ ಲಾರಿ ಚಾಲಕ ಪೊಲೀಸರನ್ನ ನೇರವಾಗಿ ಸಂಪರ್ಕ ಮಾಡಿದಾಗ ಅಂತ ಹೇಳಿದ್ರೆ ಪೊಲೀಸರು ಲಾರಿ ಚಾಲಕನ ನೇರವಾಗಿ ಸಂಪರ್ಕ ಮಾಡಿದಾಗ ಅಲ್ಲಿ ನಾವು ಏನೊಂದು ಊಟವನ್ನ ತಯಾರಿಸಿ ಅಲ್ಲೇ ಒಂದು ರಾತ್ರಿ ಊಟವನ್ನ ನಾವು ಮುಗಿಸಿಕೊಂಡು ಅಲ್ಲಿ ಸ್ವಲ್ಪ ಹೊತ್ತು ಮಲಗಿ ನಂತರ ವಾಪಸ್ ಆಗಿದ್ದೇವೆ ಅಂತಕ್ಕಂಥ ಮಾಹಿತಿಗಳನ್ನ ಹೊರಗಿರ್ತಕ್ಕಂಥದ್ದು ಗೌತಮ್. ಎಸ್, ಇನ್ನು ಈ ಒಂದು ಲಾರಿ ಯಾವೆಲ್ಲ ಪ್ರದೇಶದಲ್ಲಿ ಸಂಚರಿಸಿದೆ ಅನ್ನುವಂತ ಡೀಟೇಲ್ಸ್ ಅನ್ನ ನೋಡೋದಿದ್ರೆ ಇನ್ನು ಬೇರೆ ಏನಾದ್ರೂ ಕಾರಣಕ್ಕಾಗಿ ಲಾರಿಯನ್ನ ನಿಲ್ಲಿಸಿರುವಂತಹ ಪ್ರಕ್ರಿಯೆಗಳೇನಾದ್ರೂ ಆಗಿದೆ ಅಥವಾ ಆ ಒಂದು ಲಾರಿ ಏನಿದೆ ಉಡುಪಿ ಜಿಲ್ಲೆಯ ಗಡಿಯನ್ನ ಎಷ್ಟು ಹೊತ್ತಿಗೆ ಯಾವ ಸಮಯದಲ್ಲಿ ದಾಟಿದೆ ಈ ಬಗ್ಗೆ ಏನಾದ್ರೂ ಡೀಟೇಲ್ಸ್ ಈಗ ಸಿಗ್ತಾ ಇದೆಯಾ ಅನ್ನುವಂತ ಶ್ರೀಕಾಂತ್? ಖಂಡಿತವಾಗಿ ಗೌತಮ್, ಸಾಸ್ತಾನ ಚೆಕ್ ಪೋಸ್ಟ್ ಬಳಿಯಲ್ಲಿ ನಸುಕಿನ ಜಾವ 3 ಗಂಟೆ ಸುಮಾರಿಗೆ ಆತ ಅಲ್ಲಿಂದ ಪ್ರವೇಶವನ್ನ ಮಾಡ್ತಾನೆ. ಆ ಬಳಿಕ ಮಂಗಳೂರು ಮಾರ್ಗವಾಗಿ ಆತ ನೇರವಾಗಿ ಚನ್ನರಾಯಪಟ್ಟಣಕ್ಕೆ ಹೋಗ್ತಾನೆ. ಅಲ್ಲಿ ಏನೊಂದು ಖರ್ಜೂರ ಲೋಡ್ ಅಲ್ಲೇ ಕೂಡ ಏನೊಂದು ಅನ್ಲೋಡ್ ಆಗ್ತದೆ. ಆ ನಿಟ್ಟಿನಲ್ಲಿ ಆತ ಏನೊಂದು ಮನೆಯವರಿಗೆ ಮೊದಲಿಗೆ ಕರೆ ಮಾಡಿ ಅವರನ್ನ ಮನೆಯವರ ಅಂತ ಹೇಳಿದ್ರೆ ಅವರ ಕುಟುಂಬಿಕರ ಕಾರ್ನ ಒಂದು ಬರ ಹೇಳಿ ಅವರ ಕಾರ್ ಮುಖಾಂತರ ಆತ ತನ್ನ ಮಂಡ್ಯದ ಸಾತೇನಹಳ್ಳಿ ಅಂತ ಹೇಳಿದ್ರೆ ನಾಗಮಂಗಲ ತಾಲೂಕಿನ ಸಾತೆಹಳ್ಳಿಗೆ ಹೋಗ್ತಾ ಇರ್ತಕ್ಕಂತಹ ಅಂಶಗಳು ಇದೀಗ ಬೆಳಕಿಗೆ ಬಂದಿರತಕ್ಕಂಥದ್ದು ಗೌತಮ್. ಎಸ್, ಥ್ಯಾಂಕ್ ಯು ಶ್ರೀಕಾಂತ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಯಾರು ಕೂಡ ನಿರೀಕ್ಷೆಯನ್ನ ಮಾಡಿರಲಿಲ್ಲ. ಇದೀಗ ಮಂಡ್ಯದ ಸೋಂಕಿತ ವ್ಯಕ್ತಿಗೆ ಈಗ ಇಲ್ಲಿನ ಒಂದು ಕುಂದಾಪುರದ ನಂಟು ತಗುಲಿ ಹಾಕಿಕೊಂಡಿರುವಂತದ್ದು. ಹೀಗಾಗಿ ಈಗ ತೆಕ್ಕಟ್ಟೆಯ ಪೆಟ್ರೋಲ್ ಪಂಪ್ ಒಂದನ್ನ ಈಗ ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ನಾವು ದೃಶ್ಯಗಳಲ್ಲಿ ಕೂಡ ನೋಡ್ತಾ ಇದ್ದೇವೆ ಪೊಲೀಸರು ಆ ಒಂದು ಪೆಟ್ರೋಲ್ ಪಂಪ್ ನ ಆವರಣದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಳ್ತಾರೆ ಅನ್ನುವಂಥದ್ದು. ಸೊ ಯಾರಿಗೂ ಕೂಡ ಈ ಒಂದು ಪೆಟ್ರೋಲ್ ಪಂಪ್ಗೆ ಹೋಗುವಂತಹ ಅವಕಾಶಗಳಿಲ್ಲ. ಜೊತೆಗೆ ಯಾವುದೇ ವಾಹನಗಳಿಗೂ ಕೂಡ ಅಲ್ಲಿ ಪ್ರವೇಶ ಇಲ್ಲ. ಟೋಟಲ್ ಆಗಿ ಅದನ್ನ ಸೀಲ್ ಡೌನ್ ಮಾಡಲಾಗ್ತಾ ಇದೆ. ಅಲ್ಲಿ ಬ್ಯಾರಿಕೇಡ್ ಗಳನ್ನ ಅಳವಡಿಕೆ ಮಾಡಿ ಜೊತೆಗೆ ಪೊಲೀಸ್ ಬ್ಯಾಂಡ್ ಗಳನ್ನ ಕೂಡ ರಿಬ್ಬನ್ ಗಳನ್ನ ಹಾಕಿ ಯಾರು ಕೂಡ ಒಳಗಡೆ ಪ್ರವೇಶ ಮಾಡದ ಹಾಗೆ ಎಲ್ಲಾ ರೀತಿಯ ಮುನ್ನೆಚ್ಚರಿಕಾ ಕ್ರಮವನ್ನ ಈಗ ತೆಗೆದುಕೊಳ್ತಾ ಇದ್ದಾರೆ. ಜೊತೆಗೆ ಆ ಒಂದು ಸೋಂಕಿತ ವ್ಯಕ್ತಿ ಯಾವಾಗ ಏಪ್ರಿಲ್ 21ರಂದು ಇಲ್ಲಿಗೆ ಬಂದಿದ್ನೋ ಆ ಸಂದರ್ಭದಲ್ಲಿ ಆತ ಇಲ್ಲಿ ಉಳಿದುಕೊಂಡಿದ್ದ. ಸ್ವಲ್ಪ ಕಾಲ ವಿಶ್ರಾಂತಿಯನ್ನ ಪಡೆದು ಇಲ್ಲೇ ಉಪಹಾರವನ್ನ ಕೂಡ ಮಾಡಿದ್ದ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇರುವಂತದ್ದು. ಸೊ ಈ ಹಿನ್ನೆಲೆಯಲ್ಲಿ ಆತನ ಸಂಪರ್ಕಕ್ಕೆ ಯಾರೆಲ್ಲ ಬಂದಿರಬಹುದು, ಪೆಟ್ರೋಲ್ ಪಂಪ್ನ ಸಿಬ್ಬಂದಿಗಳು ಯಾರೆಲ್ಲ ಕೆಲಸವನ್ನ ಮಾಡ್ತಾ ಇದ್ದಾರೋ ಅವರೆಲ್ಲರ ಡೀಟೇಲ್ ಅನ್ನ ಪಡೆದುಕೊಂಡು ಅವರನ್ನು ಕೂಡ ಕ್ವಾರಂಟೈನ್ಗೆ ಒಳಪಡಿಸುವಂತಹ ಕೆಲಸಗಳು ಇದೀಗ ಆಗ್ತಾ ಇದೆ. ಬಹುಶಃ ಉಡುಪಿ ಜಿಲ್ಲೆಯ ವಿಚಾರಕ್ಕೆ ಬಂದ್ರೆ ಇದೇನು ಅದು
ಗ್ರೀನ್ ಝೋನ್ ನತ್ತ ಹೋಗುವಂತ ಹೊಸ್ತಿಲಲ್ಲಿತ್ತು. ಅಧಿಕೃತ ಘೋಷಣೆಯಷ್ಟೇ ಬಾಕಿ ಇತ್ತು. ಈ ಒಂದು ಹಂತದಲ್ಲಿ ಕಂಡು ಬಂದಿರುವಂತಹ ಒಂದು ಪ್ರಕರಣ ಏನಿದೆ ಇದು ಜಿಲ್ಲೆಯ ಮಟ್ಟಿಗೆ ಸ್ವಲ್ಪ ಹಿನ್ನಡೆ ಅನ್ನುವಂತಹ ಅಭಿಪ್ರಾಯಗಳೇ ಈಗ ವ್ಯಾಪಕವಾಗಿ ವ್ಯಕ್ತವಾಗ್ತಾ ಇದೆ. ಸೊ ಪೊಲೀಸರು ಈಗಾಗಲೇ ಮುನ್ನೆಚ್ಚರಿಕಾ ಕ್ರಮವನ್ನ ತೆಗೆದುಕೊಂಡಿದ್ದಾರೆ. ಆ ಒಂದು ಖರ್ಜೂರವನ್ನ ಸಾಗಾಟ ಮಾಡ್ತಾ ಇದ್ದಂತಹ ಲಾರಿ, ಗೂಡ್ಸ್ ಲಾರಿ ಏನಿದೆ ಅದು ಯಾವೆಲ್ಲ ಪ್ರದೇಶಗಳಲ್ಲಿ ಸಂಚಾರವನ್ನ ಮಾಡಿತ್ತು ಅಥವಾ ಎಲ್ಲಾದ್ರೂ ಬೇರೆ ಯಾವುದಾದ್ರೂ ಕಾರಣಗಳಿಗಾಗಿ ಅಲ್ಲಿ ಲಾರಿಯನ್ನ ನಿಲ್ಲಿಸಿ ಮತ್ತೆ ಯಾರಾದ್ರೂ ಸಂಪರ್ಕಕ್ಕೆ ಬಂದಿರುವಂತಹ ಸಾಧ್ಯತೆಗಳಿದೆಯಾ ಇತ್ಯಾದಿ ಎಲ್ಲಾ ಡೀಟೇಲ್ಗಳನ್ನ ಕೂಡ ಕಲೆ ಹಾಕುವಂತಹ ಕೆಲಸಗಳು ಈಗ ಆಗ್ತಾ ಇದೆ. ಇಂಪಾರ್ಟೆಂಟ್ ಅಂತ ಇಲ್ಲ ಇದೆ ಬೆಳಿಗ್ಗೆ ಮಾಡಿ ಎಸ್, ಅಂದ್ರೆ ಉಡುಪಿ ಜಿಲ್ಲಾಡಳಿತದ ಒಂದು ಕಟ್ಟುನಿಟ್ಟಿನ ಕ್ರಮದಿಂದಾಗಿ ಕಳೆದ 30 ದಿನಗಳಿಂದ ಒಂದೇ ಒಂದು ಪಾಸಿಟಿವ್ ಪ್ರಕರಣಗಳು ಕೂಡ ಕಂಡು ಬರದೆ ಗ್ರೀನ್ ಝೋನ್ ನತ್ತ ಹೆಜ್ಜೆ ಹಾಕ್ತಾ ಇದ್ದಂತಹ ಉಡುಪಿ ಜಿಲ್ಲೆಗೆ ಇದೀಗ ಮತ್ತೊಂದು ಕಂಟಕ ಈ ಮೂಲಕ ಎದುರಾಗಿರುವಂತದ್ದು. ಮುಂಬೈನಿಂದ ಲಾರಿ ಮೂಲಕ ಪ್ರಯಾಣವನ್ನ ಬೆಳೆಸಿದ್ದಂತಹ ಮಂಡ್ಯ ಮೂಲದ ಹೋಟೆಲ್ ಕಾರ್ಮಿಕನೊಬ್ಬನಿಗೆ ಈಗ ಕೋವಿಡ್-19 ಸೋಂಕು ತಗುಲಿರುವಂತದ್ದು ದೃಢಪಟ್ಟಿದ್ದು, ಈತ ಏಪ್ರಿಲ್ 21ರಂದು ಕುಂದಾಪುರ ತಾಲೂಕಿನ ತೆಕ್ಕಟ್ಟೆಯಲ್ಲಿರುವಂತಹ ಪೆಟ್ರೋಲ್ ಪಂಪ್ನಲ್ಲಿ ಇಳಿದುಕೊಂಡಿದ್ದ. ಸ್ವಲ್ಪ ಹೊತ್ತು ವಿಶ್ರಾಂತಿಯನ್ನ ಪಡೆದು ಸ್ನಾನವನ್ನ ಮಾಡಿ ಉಪಹಾರವನ್ನ ಸೇವನೆ ಮಾಡಿದ್ದ ಎನ್ನುವಂತಹ ಡೀಟೇಲ್ಸ್ ಈಗ ಬರ್ತಾ ಇರುವಂತದ್ದು. ಈ ಹಿನ್ನೆಲೆಯಲ್ಲಿ ಈಗ ಬಹುತೇಕ ಪೆಟ್ರೋಲ್ ಬಂಕ್ಗಳಲ್ಲಿ ಎಲ್ಲಾ ರೀತಿಯ ವ್ಯವಸ್ಥೆಗಳನ್ನ ಮಾಡಲಾಗಿತ್ತು. ಅಂದ್ರೆ ಆತ ವಿಸಿಟ್ ಕೊಟ್ಟಿರುವಂತಹ ಸಾಧ್ಯತೆಗಳಿರುವಂತಹ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಪೆಟ್ರೋಲ್ ಪಂಪ್ಗಳಲ್ಲಿ ಕೂಡ ಅಲ್ಲಿ ತಪಾಸಣೆಯನ್ನ ಮಾಡಲಾಗಿತ್ತು. ಸಿಸಿ ಕ್ಯಾಮೆರಾಗಳನ್ನ ವಿಸ್ತೃತವಾಗಿ ಪರಿಶೀಲನೆ ಕೂಡ ಮಾಡಲಾಗ್ತಾ ಇತ್ತು. ಪೊಲೀಸರು ಕಟ್ಟುನಿಟ್ಟಿನ ಅಂದ್ರೆ ಬಹುಶಃ ರಾತ್ರೋರಾತ್ರಿ ಕಾರ್ಯಾಚರಣೆಯನ್ನ ಇಲ್ಲಿ ಮಾಡ್ತಾ ಇದ್ರು. ಅದರ ಪರಿಣಾಮವಾಗಿ ಆತ ಉಳಿದುಕೊಂಡಿದ್ದಂತಹ ಪೆಟ್ರೋಲ್ ಪಂಪ್ ಯಾವುದು ಅನ್ನುವಂತಹ ಡೀಟೇಲ್ಸ್ಗಳು ಈಗ ಲಭಿಸಿರುವಂತದ್ದು. ಸೊ ಇದೀಗ ಆ ಒಂದು ಪೆಟ್ರೋಲ್ ಪಂಪ್ ಏನಿದೆ ಅದನ್ನು ಸಂಪೂರ್ಣವಾಗಿ ಸೀಲ್ ಡೌನ್ ಮಾಡಲಾಗಿದೆ. ಬಹುಶಃ ಅಲ್ಲಿ ಟೋಲ್ ಗೇಟ್ಗಳ ಸಿಸಿ ಕ್ಯಾಮೆರಾಗಳನ್ನ ಕೂಡ ಇಲ್ಲಿ ಸಹಾಯಕ್ಕಾಗಿ ಬಳಸಿಕೊಳ್ಳಲಾಗಿದೆ. ಅದರ ದೃಶ್ಯಗಳನ್ನು ಕೂಡ ಆಧರಿಸಿ ಮಾಹಿತಿಯನ್ನ ಕಲೆ ಹಾಕುವಂತಹ ಕೆಲಸಗಳು ಆಗಿದೆ. ಅಂದ್ರೆ ಏಪ್ರಿಲ್ 21ರ ಸಂಜೆ ಸುಮಾರು 5:19 ತ್ರಾಸಿ ಪೆಟ್ರೋಲ್ ಬಂಕ್ ಮುಂದಿನ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಕ್ಯಾಂಟರ್ ಪಾಸ್ ಆದಂತಹ ದೃಶ್ಯಾವಳಿ ಪತ್ತೆಯಾಗಿತ್ತು. ಆ ಸಂದರ್ಭದಲ್ಲಿ ಅದನ್ನ ಆಧರಿಸಿ ಮತ್ತೆ ಪರಿಶೀಲನೆಯನ್ನ ನಡೆಸಿದಂತಹ ವೇಳೆಯಲ್ಲಿ ಸಂಜೆ 6:10 ವೇಳೆಗೆ ಕ್ಯಾಂಟರ್ ತಲ್ಲೂರು ಪೆಟ್ರೋಲ್ ಬಂಕ್ ಅನ್ನ ಪಾಸ್ ಆಗಿತ್ತು. ಈ ಬಗ್ಗೆ ಪೊಲೀಸರು ಖುದ್ದು ಲಾರಿ ಚಾಲಕನ ಜೊತೆಗೆ ದೂರವಾಣಿ ಮೂಲಕ ಸಂಪರ್ಕಿಸಿ ಮಾಹಿತಿಯನ್ನ ಪಡೆದುಕೊಂಡಂತಹ ವೇಳೆ ಮರವಂತೆ ಬೀಚ್ ಪಾಸ್ ಆಗಿ ಅರ್ಧ ಗಂಟೆಯ ಬಳಿಕ ಎಡಬದಿಯಲ್ಲಿರುವಂತಹ ಒಂದು ಪೆಟ್ರೋಲ್ ಪಂಪ್ನಲ್ಲಿ ಸುಮಾರು 80 ಲೀಟರ್ ಡೀಸೆಲ್ ಅನ್ನ ಕೂಡ ಹಾಕಿಸಿಕೊಳ್ಳಲಾಗಿತ್ತು. ಬಳಿಕ ನಾವು ಅಲ್ಲೇ ಸ್ನಾನವನ್ನ ಮಾಡಿದ್ವಿ, ಊಟವನ್ನ ಮುಗಿಸಿ ಮಧ್ಯರಾತ್ರಿ ಪ್ರಯಾಣವನ್ನ ಮತ್ತೆ ನಾವು ಕಂಟಿನ್ಯೂ ಮಾಡಿದ್ವಿ ಎನ್ನುವಂತಹ ಡೀಟೇಲ್ಸ್ ಅನ್ನ ಈ ಸಂದರ್ಭದಲ್ಲಿ ಲಾರಿಯ ಚಾಲಕ ಅಲ್ಲಿ ಕೊಟ್ಟಿದ್ದಾನೆ. ಅಂದ್ರೆ ಮುಂಬೈನಿಂದ ವಾಹನವೊಂದರಲ್ಲಿ ಏಪ್ರಿಲ್ 20ಕ್ಕೆ ಆಗಮಿಸಿದಂತ ಈ ವ್ಯಕ್ತಿ ಉಡುಪಿ ಮೂಲಕ ಮಂಗಳೂರಿಗೆ ಆಗಮಿಸಿ ಹಲವೆಡೆ ಸುತ್ತಾಡಿದ್ದಾನೆ ಎನ್ನುವಂತಹ ಡೀಟೇಲ್ಸ್ಗಳು ಕೂಡ ಬರ್ತಾ ಇದೆ. ಆದರೆ ಅಧಿಕೃತವಾಗಿ ಈ ಬಗ್ಗೆ ಘೋಷಣೆಗಳು ಅಥವಾ ಅಧಿಕೃತವಾದ ಮಾಹಿತಿಗಳು ಲಭಿಸಬೇಕಷ್ಟೇ. ಇರುವಂತಹ ಒಂದು ಮಾಹಿತಿ ಹಿನ್ನೆಲೆಯಲ್ಲಿ ಈ ಒಂದು ಡೀಟೇಲ್ಸ್ಗಳನ್ನ ಈಗ ಕಲೆ ಹಾಕಲಾಗ್ತಾ ಇದೆ. ಇನ್ನು ಆತ ಚನ್ನರಾಯಪಟ್ಟಣಕ್ಕೆ ಬಂದು ಅಲ್ಲಿಂದ ತನ್ನ ಕುಟುಂಬಿಕರ ಕಾರಿನಲ್ಲಿ ಮನೆಗೆ ತಲುಪಿದ್ದಾನೆ. ಏಪ್ರಿಲ್ 22ರಂದು
ನಾಗಮಂಗಲ ತಾಲೂಕಿನ ಸಾತೇಹಳ್ಳಿ ಗ್ರಾಮಕ್ಕೆ ತಲುಪಿದಂತಹ ವ್ಯಕ್ತಿಯನ್ನ 24ರಂದು ಪರೀಕ್ಷೆಗೆ ಒಳಪಡಿಸಲಾಗಿತ್ತು. ನಿನ್ನೆಯ ದಿನ ಆತನ ವರದಿ ಬಂದಿದೆ. ಆ ಸಂದರ್ಭದಲ್ಲಿ ಆತನಿಗೆ ಸೋಂಕು ತಗುಲಿರುವಂತಹ ವಿಚಾರಗಳು ದೃಢಪಟ್ಟಿರುವಂಥದ್ದು. ಈ ಹಿನ್ನೆಲೆಯಲ್ಲಿ ಆತನ ಟ್ರಾವೆಲ್ ಹಿಸ್ಟರಿ ಏನು, ಎಲ್ಲಿಗೆಲ್ಲ ಭೇಟಿಯನ್ನ ಕೊಟ್ಟಿದ್ದೆ ಇತ್ಯಾದಿ ವಿಚಾರಗಳನ್ನ ಮಾಹಿತಿಗಳನ್ನ ಕಲೆ ಹಾಕಿದಾಗ ಈ ಎಲ್ಲ ವಿಚಾರಗಳು ಬಹಿರಂಗಗೊಂಡಿದೆ. ಈ ಮೂಲಕ ಕುಂದಾಪುರಕ್ಕೂ ಆ ಒಂದು ಸೋಂಕಿತ ವ್ಯಕ್ತಿಗೂ ಇರುವಂತಹ ನಂಟು ಬಹಿರಂಗಗೊಂಡಿದೆ. ಇದೀಗ ಮುನ್ನೆಚ್ಚರಿಕಾ ಕ್ರಮವನ್ನ ಬಿಗಿಗೊಳಿಸಲಾಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯ 3 ಪ್ರದೇಶಗಳು ಇದೀಗ ಸೀಲ್ ಡೌನ್ ಮುಕ್ತವಾಗಿದೆ. ಅಂದ್ರೆ ಕಂಟೈನ್ಮೆಂಟ್ ಝೋನ್ಗಳಂತ ಘೋಷಣೆ ಮಾಡಿದ್ದಂತಹ ಪ್ರದೇಶಗಳ ಪೈಕಿ 3 ಪ್ರದೇಶಗಳು ಈಗ ಸೀಲ್ ಡೌನ್ ಮುಕ್ತವಾಗ್ತಾ ಇದೆ. ಈ ಬಗ್ಗೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಸಿಂಧು ಬಿ ರೂಪೇಶ್ ಅವರು ಆದೇಶವನ್ನ ಹೊರಡಿಸಿದ್ದಾರೆ. ಅಂದ್ರೆ ಬಂಟ್ವಾಳ ತಾಲೂಕಿನ ಸಜ್ಜಿಪನಡು ಗ್ರಾಮದ ಒಂದು ಪ್ರದೇಶ, ಜೊತೆಗೆ ಬೆಳ್ತಂಗಡಿ ತಾಲೂಕಿನ ಕರಾಯ ಪ್ರದೇಶ ಮತ್ತು ಸುಳ್ಯ ತಾಲೂಕಿನ ಅಜ್ಜಾವರ ಸೀಲ್ ಡೌನ್ ಆಗಿತ್ತು. ಈ ಪೈಕಿ ಅಂದ್ರೆ ಅನೇಕ ಪ್ರದೇಶಗಳನ್ನ ಈ ರೀತಿ ಕಂಟೈನ್ಮೆಂಟ್ ಝೋನ್ಗಳಾಗಿ ಗುರುತಿಸಿ ಅವುಗಳನ್ನ ಸೀಲ್ ಡೌನ್ ಮಾಡಲಾಗುವಂತಹ ಪ್ರಕ್ರಿಯೆಗಳಾಗಿತ್ತು. ಸೊ ಇದೀಗ 28 ದಿನಗಳ ಅವಧಿ ಮುಗಿದಿದೆ. ಹೀಗಾಗಿ 3 ಪ್ರದೇಶಗಳನ್ನ ಈಗ ಸೀಲ್ ಡೌನ್ ಮುಕ್ತ ಮಾಡಲಾಗಿದೆ ಅನ್ನುವಂಥದ್ದು. ಕಳೆದ 28 ದಿನಗಳಲ್ಲಿ ಯಾವುದೇ ಪಾಸಿಟಿವ್ ಪ್ರಕರಣಗಳು ಈ ಒಂದು ಭಾಗದಿಂದ ಪತ್ತೆಯಾಗದಂತಹ ಹಿನ್ನೆಲೆಯಲ್ಲಿ ಇದೀಗ ಸೀಲ್ ಡೌನ್ ಮುಕ್ತ ಮಾಡುವಂತೆ ಜಿಲ್ಲಾಧಿಕಾರಿಗಳು ಆದೇಶವನ್ನ ಹೊರಡಿಸಿದ್ದಾರೆ. ಪ್ರಾಥಮಿಕ ಮತ್ತು ದ್ವಿತೀಯ ಸಂಪರ್ಕಗಳ ಕ್ವಾರಂಟೈನ್ ಅವಧಿ ಕೂಡ ಮುಕ್ತಾಯಗೊಂಡಿದೆ. ಅಂದ್ರೆ ಈ ಪ್ರದೇಶದಲ್ಲಿ ಕಂಡು ಬಂದಿದ್ದಂತಹ ಕೋವಿಡ್-19 ಸೋಂಕಿತರು ಯಾರೆಲ್ಲ ಇದ್ದಾರೋ ಅವರ ಪ್ರಥಮ ಸಂಪರ್ಕ ಮತ್ತು ದ್ವಿತೀಯ ಸಂಪರ್ಕಿತ ವ್ಯಕ್ತಿಗಳು ಯಾರೆಲ್ಲ ಇದ್ರೋ ಅವರೆಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡುವಂತಹ ಉದ್ದೇಶದಿಂದ ಆಯಾ ಪ್ರದೇಶಗಳನ್ನ ಸೀಲ್ ಡೌನ್ ಮಾಡಲಾಗ್ತಾ ಇತ್ತು. ಸೊ 28 ದಿನಗಳ ಅವಧಿ ಏನಿದೆ ಇದರಲ್ಲಿ ಯಾವುದೇ ರೀತಿಯ ಪಾಸಿಟಿವ್ ಪ್ರಕರಣಗಳು ಕಂಡು ಬಂದಿಲ್ಲ, ಯಾವುದೇ ಅಪಾಯದ ಲಕ್ಷಣಗಳು ಗೋಚರಿಸಿಲ್ಲ. ಹೀಗಾಗಿ ಆ ಪ್ರದೇಶಗಳನ್ನ ಈಗ ಸೀಲ್ ಡೌನ್ ಮುಕ್ತವನ್ನಾಗಿಸಿ ಜಿಲ್ಲಾಡಳಿತ ಆದೇಶವನ್ನ ಹೊರಡಿಸಿದೆ. ಈ ಪ್ರದೇಶದ ಪಾಸಿಟಿವ್ ರೋಗಿಗಳು ಕೂಡ ಗುಣಮುಖರಾಗಿದ್ದಾರೆ, ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ. ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಇರುವಂತದ್ದು ಕೇವಲ 8 ಕಂಟೈನ್ಮೆಂಟ್ ಝೋನ್ಗಳು, ಒಟ್ಟು 11 ಝೋನ್ಗಳನ್ನು ಗುರುತಿಸಲಾಗಿತ್ತು. ಇದೀಗ 8 ಪ್ರದೇಶಗಳು ಕಂಟೈನ್ಮೆಂಟ್ ಝೋನ್ ನಲ್ಲಿ ಬರ್ತಾ ಇದೆ. ಪುತ್ತೂರು ತಾಲೂಕಿನ ಸಂಪ್ಯ, ಉಪ್ಪಿನಂಗಡಿ, ಬಂಟ್ವಾಳ ತಾಲೂಕಿನ ಕಸಬಾ ಅಂದ್ರೆ 2 ಸಾವು ಪ್ರಕರಣಗಳು ಸಂಭವಿಸಿದಂತಹ ಏರಿಯಾ ಏನಿದೆ ಅದು, ಜೊತೆಗೆ ತುಂಬೆ ಮತ್ತೆ ನರಿಕೊಂಬು, ಬಂಟ್ವಾಳ ತಾಲೂಕಿನ ನರಿಕೊಂಬು ನಾಯಿಲ ಪ್ರದೇಶ ಈಗ ಸೀಲ್ ಡೌನ್ ಆಗಿರುವಂಥದ್ದು. ಜೊತೆಗೆ ಮಂಗಳೂರು ತಾಲೂಕಿನ ಫಸ್ಟ್ನೂರು ಆಸ್ಪತ್ರೆ, ಜೊತೆಗೆ ಕುಲಶೇಖರ ಮತ್ತು ತೊಕ್ಕೊಟ್ಟು ಈಗ ಕಂಟೈನ್ಮೆಂಟ್ ಝೋನ್ನ ವ್ಯಾಪ್ತಿಯಲ್ಲಿ ಬರ್ತಾ ಇರುವಂಥದ್ದು. ಸದ್ಯಕ್ಕೆ 8 ಕಂಟೈನ್ಮೆಂಟ್ ಝೋನ್ಗಳನ್ನ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಗುರುತಿಸಲಾಗಿರುವಂಥದ್ದು. ಸೊ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ಈಗ ನಮ್ಮ ಬಂಟ್ವಾಳದ ಪ್ರತಿನಿಧಿ ಸಂದೀಪ್ ಸಾಲಿಯಾನ್. ಹಲೋ ಸಂದೀಪ್. ನಮಸ್ತೆ ಗೌತಮ್. ಎಸ್, ಅಂದ್ರೆ ಬಹುಶಃ ಬಂಟ್ವಾಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು ಸಮಾಧಾನಕರ ವಿಚಾರ, ಸಜ್ಜಿಪನಡು ಗ್ರಾಮ ಏನು ಸೀಲ್ ಡೌನ್ ಆಗಿತ್ತು ಅದನ್ನ ಈಗ ಮುಕ್ತ ಮಾಡಲಾಗಿದೆ ಅನ್ನುವಂಥದ್ದು. ಇನ್ನು ಉಳಿದ ಪ್ರದೇಶಗಳಲ್ಲಿ ಹೇಗಿದೆ ಪರಿಸ್ಥಿತಿ ಒಟ್ಟಾರೆಯಾಗಿ ಅಂತ ಈಗ? ಬಂಟ್ವಾಳ ತಾಲೂಕಿನಲ್ಲಿ ಏನು ಮೊದಲ ಒಂದು ಕೊರೋನಾ ಪಾಸಿಟಿವ್ ಪ್ರಕರಣ ಕಂಡು ಬಂದಿದೆ. ಈ ಪ್ರದೇಶ ಈಗಾಗಲೇ ಕಂಟೈನ್ಮೆಂಟ್ ಝೋನ್ ಅಂತ ಈ ಅಣೆಪಟ್ಟಿಯಿಂದ ಮುಕ್ತ ಆಗಿದೆ. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಬಂಟ್ವಾಳ ತಾಲೂಕಿನ ಸಜೀಪನಡು ಗ್ರಾಮದಲ್ಲಿ ಮೊದಲ ಪ್ರಕರಣ ಕಂಡು ಬಂದಿದೆ. ಇಲ್ಲಿ ಒಂದು 10 ವರ್ಷದ ಮಗುವಿಗೆ ಕೋವಿಡ್-19 ಇರುವಂತದ್ದು ಒಂದು
ಆರಂಭದ ಹಂತದಲ್ಲಿ ಗೊತ್ತಾಗಿರುವಂತದ್ದು. ಆ ಬಳಿಕ ಸಾಕಷ್ಟು ಜನರಲ್ಲಿ ಕೂಡ ಇದು ಆತಂಕ ಮಾಡಿತು. ಮಾತ್ರ ಬಂಟ್ವಾಳ ತಾಲೂಕಿನಲ್ಲಿ ಇದೊಂದು ಮೊದಲ ಪ್ರಕರಣ ಆಗಿರೋ ಕಾರಣಕ್ಕಾಗಿ ಜಿಲ್ಲಾಡಳಿತ ಒಂದು ಸಮಾರೋಪದಲ್ಲಿ ಕೆಲಸವನ್ನು ಕೂಡ ಮಾಡಿತು. ಮತ್ತೆ ಆ ಭಾಗದಲ್ಲಿ ಸಾಕಷ್ಟು ಜನರಲ್ಲಿ ಆತಂಕ ಇಟ್ಟಿದ್ದು ಹರಡ್ತದ. ಮತ್ತೆ ಸಣ್ಣ ಮಗುವಿಗೆ ಈ ಒಂದು COVID-19 ಬಂದ ಕಾರಣಕ್ಕಾಗಿ ಇದೊಂದು ತುಂಬಾ ಆತಂಕದ ವಾತಾವರಣ ನಿರ್ಮಾಣ ಮಾಡಿತು. ಈಗಾಗಲೇ 28 ದಿನಗಳನ್ನು ಪೂರೈಸಿದೆ. ಆ ಬಳಿಕ ಇಲ್ಲಿ ಯಾವುದೇ ರೀತಿಯ ಒಂದು ಹೊಸ ಪ್ರಕರಣಗಳಾಗ್ಲಿ ಅಥವಾ ಈ ಹೋಮ್ ಕ್ವಾರಂಟೈನ್ ಅಲ್ಲಿ ಯಾರಿದ್ರೆ ಅವರಲ್ಲಿ ಕೂಡ ಯಾವುದೇ ರೀತಿಯ ಸೋಂಕುಗಳು ಕಂಡು ಬಾರದ ಹಿನ್ನೆಲೆಯಲ್ಲಿ ಇದೊಂದು ಈಗ ಕಂಟೈನ್ಮೆಂಟ್ ವಲಯಕ್ಕಿಂತ ಮುಕ್ತಿ ಪಡೆದ. ಮಾತ್ರ ಇಲ್ಲಿ ಏನು ಸೀಲ್ ಡೌನ್ ಮಾಡಿತ್ತು, ಈ ಗ್ರಾಮವನ್ನು ಸಂಪೂರ್ಣ ಸೀಲ್ ಡೌನ್ ಮಾಡಲಾಗಿತ್ತು, ಅದು ಸಂಪೂರ್ಣ ಮುಕ್ತ ಆಗಿದೆ. ಆ ಬಳಿಕ ಏನು ತುಂಬೆಯಲ್ಲಿ ಒಬ್ಬ ವ್ಯಕ್ತಿಯಲ್ಲಿ ಒಂದು COVID-19 ಕಂಡು ಬಂದಿತ್ತು. ಆ ವ್ಯಕ್ತಿ ಗುಣಮುಖರಾಗಿ ಮನೆಗೆ ಬಂದಿದ್ದಾರೆ. ಅದು ಆ ಪ್ರದೇಶವನ್ನು ಸೀಲ್ ಡೌನ್ ಮಾಡಲಾಗಿದೆ, ಅದು ಕಂಟೈನ್ಮೆಂಟ್ ಝೋನ್ ಇತ್ತು. ಅದು ಕೂಡ ಇನ್ನು ಕೆಲವೇ ದಿನಗಳಲ್ಲಿ ಕೂಡ ಮುಕ್ತವಾಗುವಂತ ಬರ್ಲಿಕ್ಕಿದೆ. ಯಾಕಂತ ಹೇಳಿದ್ರೆ ಅಲ್ಲಿ ಕೂಡ ಆ ಬಳಿಕ ಯಾವುದೇ ರೀತಿಯ ಹೊಸ ಪ್ರಕರಣಗಳು ಕಂಡು ಬಂದಿಲ್ಲ. ಆ ಬಳಿಕ ಗೊತ್ತಿರುವಂತದ್ದು ಬಂಟ್ವಾಳ ಪೇಟೆಯ ಕಸ್ಬಾ ಗ್ರಾಮದಲ್ಲಿರುವಂತ ಕಬ್ಬಿನ ಹಿತ್ಲೂರು ಪ್ರದೇಶ ಕಾಮತ್ಲೇನ್ ಅನ್ನುವಂಥದ್ದು. ಅಲ್ಲಿ ಈಗಾಗಲೇ 2 ಪ್ರಕರಣಗಳಲ್ಲಿ 2 ವ್ಯಕ್ತಿಗಳು ಮೃತಪಟ್ಟಿದ್ದಾರೆ, ಒಂದೇ ಮನೆಯವರು. ಮತ್ತೆ ಇನ್ನಿಬ್ರು ಈಗಲೂ ಕೂಡ ಮಂಗಳೂರಿನಲ್ಲಿ ಚಿಕಿತ್ಸೆ ಪಡೆದಿದ್ದಾರೆ, ತಾಯಿ ಮಕ್ಕಳು. ಆ ಒಂದು ಪ್ರದೇಶ ಇನ್ನೂ ಕೂಡ ಕಂಟೈನ್ಮೆಂಟ್ ಝೋನ್ ಅಲ್ಲಿದೆ. ಮತ್ತೆ ಇತ್ತೀಚೆಗಷ್ಟೇ ಭಾನುವಾರ ಅಷ್ಟೇ ಹೊಸ ಪ್ರಕರಣ ಕಂಡು ಬಂದಿರುವಂತ ನರಿಕೊಂಬು ಗ್ರಾಮದ ನಾಯಿಲ. ಈ 3 ಗ್ರಾಮಗಳೇನಿದೆ ಇಲ್ಲಿ ಇನ್ನೂ ಕೂಡ ಕಂಟಿನ್ಯೂ ಆಗ್ತಾ ಇದೆ. ಆದ್ರೆ ಹೊಸ ಪ್ರಕರಣಗಳು ಯಾವುದೇ ಕಂಡು ಬರಲಿಲ್ಲ. ಮತ್ತೆ ಈ ಹಿಂದೆ ಈಗಾಗಲೇ ಯಾರ್ದೆಲ್ಲ ಗಂಟಲು ದ್ರವವನ್ನು ಪರೀಕ್ಷೆ ಒಳಪಡಿಸಲಾಗಿತ್ತು, ಅಲ್ಲಿ ಕೂಡ ನೆಗೆಟಿವ್ ಬಂದಿರುವಂತದ್ದು. ಆ ನಿಟ್ಟಿನಲ್ಲಿ ಈಗ ಏನು ಚಿಕಿತ್ಸೆ ಪಡೆದಿದ್ದಾರೆ ಆ ವ್ಯಕ್ತಿಗಳು ಗುಣಮುಖವಾಗಿ ಬಂದು ಮತ್ತೆ ಇನ್ನು 28 ದಿನಗಳಾದ್ರೆ ಈ ಪ್ರದೇಶಗಳು ಕೂಡ ಒಂದು ಸೀಲ್ ಡೌನ್ ಇಂದ ಮುಕ್ತ ಆಗ್ಲಿಕ್ಕಿದೆ. ಗೌತಮ್, ಎಸ್, ಇನ್ನು ಬಂಟ್ವಾಳ ವ್ಯಾಪ್ತಿಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ಸಂಚಾರದ ವಿಚಾರಕ್ಕೆ ಬಂದ್ರೆ ಹೇಗಿದೆ ಜನರ ದಟ್ಟಣೆ, ವಾಹನಗಳ ದಟ್ಟಣೆ? ಇದೀಗ ನಿಯಂತ್ರಣಕ್ಕೆ ಬರ್ತಾ ಇದೆಯಾ ಕಳೆದ 2 ದಿನಗಳಿಂದ ಅಂತ? ಇಲ್ಲ, ಇದು ಈಗಲೂ ಕೂಡ ಯಥಾಸ್ಥಿತಿಯಲ್ಲೇ ಇದೆ. ಯಾಕಂತ ಹೇಳಿದ್ರೆ ಇಲ್ಲಿ ಜನರಿಗೆ ಸಾಕಷ್ಟು ಒಂದು ಬುದ್ಧಿವಾದ ಹೇಳುವಂಥದ್ದು ಅಥವಾ ಜನರಲ್ಲಿ ಮನವರಿಕೆ ಮಾಡುವಂಥದ್ದು ಕಂಡು ಬರ್ತದೆ. ಆದ್ರೆ ಕೂಡ ಜನರಲ್ಲಿ ಯಾವ ರೀತಿಯ ಮನೋಸ್ಥಿತಿ ಇದೆ ಅಂತ ಕೇಳಿದ್ರೆ ಬೆಳಿಗ್ಗೆ ಒಂದು 7 ಗಂಟೆಯಿಂದ 12 ಗಂಟೆವರೆಗೆ ಕೊರೋನಾ ಬರುವುದೇ ಇಲ್ಲ, ಇದು ಎಲ್ಲಿಯೋ ರೆಸ್ಟ್ ಅಲ್ಲಿ ಇರುತ್ತೆ ಅನ್ನೋ ರೀತಿಯಂತ ಒಂದು ವಾತಾವರಣ ಇದೆ. ಯಾಕಂದ್ರೆ ಈಗಲೂ ಕೂಡ ಜನರು ಅದೇ ರೀತಿ ಸಾಮಗ್ರಿಗಳನ್ನು ಖರೀದಿ ಮಾಡ್ಲಿಕ್ಕೆ ಇರ್ಬೋದು ಅಥವಾ ಇನ್ನಿತರ ಕೆಲಸಗಳಿಗೆ ಬರುವಂತದ್ದು ಕಾಣ್ತಾ ಇದ್ದೇವೆ. ಸಾಮಾನ್ಯವಾಗಿ ಔಷಧಿಗಳನ್ನು ಖರೀದಿಸ್ಲಿಕ್ಕೆ ಇರ್ಬೋದು, ತರಕಾರಿ ದಿನಸಿಗಳನ್ನು ಖರೀದಿಸ್ಲಿಕ್ಕೆ ಜನರು ಇದೇ ರೀತಿ ಬರ್ತದೆ. ಆದ್ರೆ ಮೊನ್ನೆ ಯಾವಾಗ ಇಲ್ಲಿ ಜಿಲ್ಲಾಧಿಕಾರಿಯ ಸಭೆ ನಡೆಯಿತು ಆ ಬಳಿಕ ಇಲ್ಲಿ ಮತ್ತಷ್ಟು ಸ್ಟ್ರಿಕ್ಟ್ ಮಾಡಿದ್ದಾರೆ. ಪ್ರತಿದಿನ ಕೂಡ ಬೀಸರೋಣ ಸರ್ಕಲ್ ಬಳಿಯಲ್ಲಿ ಪ್ರತಿ ವಾಹನವನ್ನು ತಪಾಸಣೆ ಮಾಡ್ತಾ ಇದ್ದಾರೆ. ಅನಗತ್ಯವಾಗಿ ತಿರುಗುವವರನ್ನು ವಾಪಸ್ ಕಳಿಸಿದ್ದಾರೆ. ಅಗತ್ಯ ವಸ್ತುಗಳಿಗೆ ಯಾರು ಬರ್ತಾ ಇದ್ದಾರೆ ಇವರನ್ನು ಮಾತ್ರ ಕಳಿಸಿದ್ದಾರೆ. ಆದ್ರೂ ಕೂಡ ಜನರು ಒಂದೇ ದಿನ ಬಂದು ಎಲ್ಲಾ ಸಾಮಗ್ರಿಗಳನ್ನು ಖರೀದಿಸಿಕೊಂಡು ಹೋಗೋ ಬದಲು ಪ್ರತಿನಿತ್ಯ ಬಂದು ಹೋಗುವಂತ ಒಂದು ಪ್ರಕ್ರಿಯೆ ಮುಂದುವರಿತಿದೆ. ಮತ್ತೊಂದು ಜನಸಾಮಾನ್ಯರು ಅಂದ್ರೆ ಪ್ರಜ್ಞಾವಂತರು ಯಾರಿದ್ದಾರೆ ಇವರ ಒಂದು ಆತಂಕ ಏನಂತ ಹೇಳಿದ್ರೆ ಇದನ್ನು ಬಂಟ್ವಾಳವನ್ನು ಮತ್ತೊಂದು ಅಮೆರಿಕ ಮಾಡ್ತಾರ ಅನ್ನೋಂತ ಆತಂಕ ಇದೆ. ಆದ್ರೂ ಕೂಡ ತಾಲೂಕಾಡಳಿತ ಏನು ಕೆಲಸಗಳನ್ನು ಮಾಡ್ಬೇಕು ಅದನ್ನು ಅಧಿಕಾರಿಗಳು ನಿರಂತರವಾಗಿ ಮಾಡ್ತಾ ಇದ್ದಾರೆ. ಜನರಲ್ಲಿ ಆದಷ್ಟು ಅವರಿಗೆ ಸಾಕಷ್ಟು ತೊಂದರೆಗಳನ್ನು ಕೊಡದೆ ಅವರನ್ನು ಮನವರಿಕೆ ಮಾಡುವಂತ ಕೆಲಸ ಮಾಡ್ತಿದ್ದಾರೆ. ಅದು ಕೂಡ ಕೆಲವೊಂದು ವ್ಯಕ್ತಿಗಳು ಅಂದ್ರೆ ಇದು ಯಾವುದನ್ನು ಅರ್ಥ ಮಾಡಿಕೊಳ್ಳದೆ ಕೇವಲ ಆಹಾರ ಸಾಮಗ್ರಿಗಳನ್ನು ಸಂಗ್ರಹಿಸುವುದಷ್ಟೇ ಒಂದು ವಿಚಾರದಲ್ಲಿ ತೊಡಗಿಸಿಕೊಂಡಿರೋದು ಕಂಡು ಬರ್ತದೆ. ಆದ್ರೂ ಸಾಕಷ್ಟು ಅಂದ್ರೆ ಈಗ ಏನು ಬಂಟ್ವಾಳದಲ್ಲಿ ಇತ್ತೀಚೆಗೆ ಪಾಣೆಮಂಗಳೂರು ಇರ್ಬೋದು, ಬಂಟ್ವಾಳ ಪೇಟೆಯಲ್ಲಿ ಪ್ರಕರಣಗಳು ಕಂಡು ಬಳಿಕ ಜನರಲ್ಲಿ ಸ್ವಲ್ಪ ಭಯದ ವಾತಾವರಣ ನಿರ್ಮಾಣ ಆಗಿದೆ. ಆದ್ರೆ ಇನ್ನೂ ಕೂಡ ಸ್ವಲ್ಪ ಇನ್ನಷ್ಟು ಈ ಸೀಲ್ ಡೌನ್ ಇರ್ಬೋದು ಅಥವಾ ಜನರನ್ನು ಸ್ವಲ್ಪ ಇನ್ನಷ್ಟು ನಿಯಂತ್ರಣ ಮಾಡುವಂತ ಕೆಲಸಗಳು ಜಿಲ್ಲಾಡಳಿತದಿಂದ ಆಗ್ಬೇಕಾಗಿದೆ. ಗೌತಮ್, ಎಸ್, ಇನ್ನು ಈಗಾಗಲೇ 2 ದಿನಗಳ ಹಿಂದೆ ಸೀಲ್ ಡೌನ್ ಆಗಿರುವಂತಹ ಬಂಟ್ವಾಳ ನರಿಕೊಂಬು ಗ್ರಾಮದ ನಾಯ್ಲ ಏನಿದೆ ಆ ಪ್ರದೇಶದಲ್ಲಿ ಈಗ ವ್ಯವಸ್ಥೆಗಳು ಹೇಗಿದೆ ಅಂದ್ರೆ ಅಗತ್ಯ ವಸ್ತುಗಳ ಪೂರೈಕೆ ಇರ್ಬೋದು. ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ಏನಿದೆ ಡೀಟೇಲ್ಸ್ ಅಂತ? ಈಗ ಈಗಾಗಲೇ ಬಂಟ್ವಾಳದಲ್ಲಿ ಆರಂಭದಲ್ಲಿ ಸಜೀಪನಾಡು ಇರ್ಬೋದು, ತುಂಬೆ ಇರ್ಬೋದು, ಮತ್ತೆ ಬಂಟ್ವಾಳ ಪೇಟೆ ಪ್ರದೇಶದಲ್ಲಿ ಸೀಲ್ ಡೌನ್ ಆದ ಕಾರಣಕ್ಕಾಗಿ ನರಿಕೊಂಬು ಗ್ರಾಮದಲ್ಲಿ ಅಂತ ದೊಡ್ಡ ಸಮಸ್ಯೆಗಳೇನಾಗಿರ್ಲಿಲ್ಲ. ಯಾಕಂತ ಹೇಳಿದ್ರೆ ಈ 3 ಭಾಗದಲ್ಲಿ ಕರ್ತವ್ಯವನ್ನು ನಿರ್ವಹಿಸುವ ಅನುಭವ ಈ ಅಧಿಕಾರಿಗಳು ಇದನ್ನ ಆರಂಭ ಹಂತದಲ್ಲೇ ಈ ಪ್ರದೇಶದಲ್ಲಿ ಏನು ಮಹಿಳೆಯಲ್ಲಿ ಈ ಒಂದು COVID-19 ಪಾಸಿಟಿವ್ ಬಂದ ತಕ್ಷಣವೇ ಅಲ್ಲಿ ಸೀಲ್ ಡೌನ್ ಮಾಡಿದ್ದಾರೆ. ಮಾತ್ರ ಅಲ್ಲಿ ಬ್ಯಾರಿಕೇಡ್ ಅಳವಡಿಸಿ ಏನು ಸಿಸ್ಟಮ್ಯಾಟಿಕ್ ಆಗಿ ಆಗ್ಬೇಕಿರುವಂತದ್ದು ಅಂದ್ರೆ ಜನರಿಗೆ ಅಗತ್ಯ ವಸ್ತುಗಳ ಪೂರೈಕೆ ಬೇಕಾಗಿ ಒಂದು ತಂಡವನ್ನು ರಚನೆ ಮಾಡಿದ್ದಾರೆ. ಪಂಚಾಯತ್ನ ಒಂದು PDO ಹಾಗೂ ಪಂಚಾಯತ್ನ ಅಧ್ಯಕ್ಷರ ನೇತೃತ್ವದ ಒಂದು ತಂಡವನ್ನು ಮಾಡಿದ್ದಾರೆ. ಮಾತ್ರ ಅದೊಂದು 24 ಗಂಟೆಗಳ ಸೇವೆ ಕೊಡುವಂತ ಒಂದು ನಿಯಂತ್ರಣ ಕೊಠಡಿಯನ್ನು ಕೂಡ ಮಾಡಿದ್ದಾರೆ. ಮಾತ್ರ ಅಲ್ಲಿ ಒಂದು ಸ್ಪಾಟ್ ಅಲ್ಲೇ ಅಂದ್ರೆ ಏನು
ಇದಿದೆಯಾ ಸೀಲ್ ಡೌನ್ ಆಗಿರುವಂತ ಏರಿದೆಯಾ ಅಲ್ಲಿ ಒಂದು ಪಾಯಿಂಟ್ ಅನ್ನು ಮಾಡಿಕೊಂಡು ಜನರಿಗೆ ಅಗತ್ಯ ಇರುವಂತ ಒಂದು ಟೀಮ್ ಅನ್ನು ಕೂಡ ಮಾಡಿದ್ದಾರೆ. ಮಾತ್ರ ಅಲ್ಲ, ಅವರ ಎಲ್ಲರ ಒಂದು ಫೋನ್ ನಂಬರ್ ಇರುವಂತ ಒಂದು ವಾಟ್ಸ್ಆಪ್ ಒಂದು ಮೆಸೇಜ್ ಅನ್ನು ಮಾಡಿ ಆ ಭಾಗದಲ್ಲಿರುವಂತ ಎಲ್ಲಾ ಜನರಿಗೆ ಕಳಿಸಿದರೆ ಯಾವುದೇ ಅಗತ್ಯ ವಸ್ತುಗಳು ಬೇಕಿದ್ದಲ್ಲಿ ಆ ವ್ಯಕ್ತಿಗಳನ್ನು ಅಂದ್ರೆ ಪ್ರತ್ಯೇಕವಾಗಿ ಔಷಧಿ ಇರ್ಬೋದು, ದಿನಸಿ ಇರ್ಬೋದು ಅಥವಾ ತರಕಾರಿ ಇರ್ಬೋದು, ಹೀಗೆ ಪ್ರತ್ಯೇಕವಾಗಿ ಆ ವ್ಯಕ್ತಿಗಳನ್ನು ಸಂಪರ್ಕಿಸಿ ಅವರ ಮೂಲಕ ಪಡೆಯುವಂತ ವ್ಯವಸ್ಥೆಯನ್ನು ಆರಂಭದಲ್ಲೇ ಮಾಡಿದ್ದಾರೆ. ಅದರಿಂದ ಯಾವ ರೀತಿಯ ತೊಂದರೆಗಳು ಈ ಭಾಗದಲ್ಲಿ ಕಂಡು ಬಂದಿಲ್ಲ. ಗೌತಮ್. ಎಸ್, ಥ್ಯಾಂಕ್ ಯು ಸಂದೀಪ್ ತಮ್ಮೆಲ್ಲ ಮಾಹಿತಿಗಾಗಿ. ಎಸ್, ಈ ಮೂಲಕ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ 11 ಕಂಟೈನ್ಮೆಂಟ್ ಝೋನ್ಗಳನ್ನು ಗುರುತಿಸಲಾಗಿದೆ. ಈ ಪೈಕಿ 3 ಈಗ ಸೀಲ್ ಡೌನ್ ಮುಕ್ತ ಮಾಡಲಾಗಿದೆ ಅನ್ನುವಂಥದ್ದು. ಸೊ ಈಗ ಯಾವೆಲ್ಲ ಪ್ರದೇಶಗಳು ಸೀಲ್ ಡೌನ್ ಆಗಿ ಮುಂದುವರೆದಿದೆ ಅನ್ನುವಂಥ ಡೀಟೇಲ್ಸ್ ಅನ್ನ ನಾವು ನೋಡ್ತಾ ಹೋಗೋದಿದ್ರೆ, ಪುತ್ತೂರಿನ ಸಂಪ್ಯ ಗ್ರಾಮ ಸೀಲ್ ಡೌನ್ ಆಗಿದೆ. ಅದರ ಜೊತೆಗೆ ಬಂಟ್ವಾಳದ ತುಂಬೆ ಗ್ರಾಮ, ಅದು ಕೂಡ ಮುಂದಿನ ಕೆಲವು ದಿನಗಳಲ್ಲಿ ಸೀಲ್ ಡೌನ್ ಮುಕ್ತ ಆಗುವಂತಹ ಎಲ್ಲ ಸಾಧ್ಯತೆಗಳು ಕೂಡ ಇದೆ. ಅದರ ಜೊತೆಗೆ ತೊಕ್ಕೊಟ್ಟುವಿನ ಸ್ಮಾರ್ಟ್ ಸಿಟಿ ಸ್ಮಾರ್ಟ್ ಪ್ಲಾನೆಟ್ ಅಪಾರ್ಟ್ಮೆಂಟ್ ಕೂಡ ಈಗ ಸೀಲ್ ಡೌನ್ ಆಗಿರುವಂಥದ್ದು. ಜೊತೆಗೆ ಉಪ್ಪಿನಂಗಡಿ ಗ್ರಾಮದಲ್ಲಿ ಅಂದ್ರೆ ದಂಪತಿಗಳಲ್ಲಿ ಸೋಂಕು ಕಾಣಿಸಿಕೊಂಡಿರುವಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಉಪ್ಪಿನಂಗಡಿಯ ಗ್ರಾಮವನ್ನು ಸೀಲ್ ಡೌನ್ ಮಾಡಲಾಗಿದೆ. ಜೊತೆಗೆ ಬಂಟ್ವಾಳದ ಕಸಬಾ ಗ್ರಾಮ ಕೂಡ ಅಂದ್ರೆ ಈಗಾಗಲೇ 2 ಸಾವುಗಳು ಸಂಭವಿಸಿರುವಂತಹ ಬಂಟ್ವಾಳದ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಬಂಟ್ವಾಳ ಕಸಬಾ ಗ್ರಾಮ ಸೀಲ್ ಡೌನ್ ಆಗಿದೆ. ಜೊತೆಗೆ ಪ್ರದೇಶವನ್ನ ಕುಲಶೇಖರ ಕಕ್ಕೆಬೆಟ್ಟು ಪ್ರದೇಶವನ್ನ ಕೂಡ ಈಗ ಸೀಲ್ ಡೌನ್ ಮಾಡಲಾಗಿರುವಂಥದ್ದು. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿ ಅಂದ್ರೆ ನಾವು ಒಂದು ವಿಚಾರವನ್ನು ಇಲ್ಲಿ ಗಮನಿಸಬೇಕು. ಉಸಿರಾಟ ಸಂಬಂಧಿ ಸಮಸ್ಯೆಗಳಿದ್ದವರನ್ನು ನೇರವಾಗಿ ತಂದು ಆಸ್ಪತ್ರೆಗೆ ದಾಖಲು ಮಾಡುವಂತಹ ಕೆಲಸ ಈಗ ಆರೋಗ್ಯ ಇಲಾಖೆಯಿಂದ ಆಗ್ತಾ ಇದೆ. ಆ ನಿಟ್ಟಿನಲ್ಲಿ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ವಿವಿಧ ಆಸ್ಪತ್ರೆಗಳಲ್ಲಿ ತೀವ್ರ ಉಸಿರಾಟದ ಸಮಸ್ಯೆಗೆ ಚಿಕಿತ್ಸೆ ಪಡೆಯೋದಿಕ್ಕೆ ನಿನ್ನೆಯ ದಿನ ಒಟ್ಟು 16 ಮಂದಿ ಇಡೀ ದಿನದಲ್ಲಿ ಆಗಿರುವಂತಹ ಬೆಳವಣಿಗೆ. ಸುಮಾರು 16 ಮಂದಿಯನ್ನ ಆಸ್ಪತ್ರೆಗೆ ದಾಖಲು ಮಾಡಲಾಗಿದೆ. 25 ಮಂದಿಯನ್ನ ಹೊಸದಾಗಿ ತಪಾಸಣೆಗೆ ಒಳಪಡಿಸಲಾಗಿದೆ. ಇನ್ನು ಸುರತ್ಕಲ್ನ NITKಯಲ್ಲಿ 59 ಮಂದಿಯನ್ನ ಈಗ ಕ್ವಾರಂಟೈನ್ ಮಾಡಲಾಗಿದ್ದು 6 ಮಂದಿ ಹೊಸದಾಗಿ ದಾಖಲಾದಂಥವರು. ಇನ್ನು 32 ಮಂದಿ ESI ಆಸ್ಪತ್ರೆಯಲ್ಲಿ ನಿಗಾದಲ್ಲಿದ್ದಾರೆ. ನಿನ್ನೆಯ ದಿನ 123 ಮಂದಿಯ ಗಂಟಲ ದ್ರವದ ಮಾದರಿಯನ್ನ ಪರೀಕ್ಷೆಗೆ ಕಳುಹಿಸಲಾಗಿದ್ದು 340 ವರದಿಗಳು ಬರೋದಿಕ್ಕೆ ಬಾಕಿ ಇದೆ. ಜಿಲ್ಲಾಡಳಿತ ಅದಕ್ಕೋಸ್ಕರ ವೇಟ್ ಮಾಡ್ತಾ ಇದೆ. ಈ ನಡುವೆ ವೆನ್ಲಾಕ್ ಆಸ್ಪತ್ರೆಯಲ್ಲಿ ಕೊರೋನಾ ದೃಢಪಟ್ಟು ಚಿಕಿತ್ಸೆಯನ್ನು ಪಡಿತಾ ಇರುವಂತಹ ಬಂಟ್ವಾಳದ ವೃದ್ಧೆ ಯಾರಿದ್ದಾರೆ ಅಂದ್ರೆ ಈಗಾಗಲೇ ಮೃತಪಟ್ಟಿರುವಂತಹ 2 ಮಹಿಳೆಯರ ನೆರೆಮನೆಯ ಮಹಿಳೆ, ಈಗ ಆಕೆಗೆ ಚಿಕಿತ್ಸೆಯನ್ನು ಮುಂದುವರಿಸಲಾಗ್ತಾ ಇದೆ. ICUನಲ್ಲಿ ಆಕೆಗೆ ಚಿಕಿತ್ಸೆ ಮುಂದುವರಿತಾ ಇದೆ. ಉಳಿದಂತೆ ಎಲ್ಲರ ಆರೋಗ್ಯ ಪರಿಸ್ಥಿತಿ ಕೂಡ ಸ್ಥಿರವಾಗಿದೆ ಎನ್ನುವಂತಹ ಡೀಟೇಲ್ಸ್ ಬರ್ತಾ ಇದೆ. ಸಣ್ಣ ವಿರಾಮದ ನಂತರ ಪವರ್ ಸ್ಟಾರ್, ಸೂಪರ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ಜೊತೆಗೆಲ್ಲ ಆಕ್ಟ್ ಮಾಡಿದಿರಲ್ಲ, ನಿಮ್ ಫೇವರೆಟ್ ಸ್ಟಾರ್ ಯಾರು ಮೇಡಮ್? ಫ್ಯಾಮಿಲಿ ಸ್ಟಾರ್. ಸಿನಿಮಾದಲ್ಲಿ ಕಷ್ಟದಲ್ಲಿರೋರ್ನ ಸ್ಟಾರ್ ಕಾಪಾಡ್ತಾರೆ. ನಮ್ ಫ್ಯಾಮಿಲಿ ಹೆಲ್ತ್ ನ ಅಧಿಕ ವಿಟಮಿನ್ಸ್ ಇರೋ ಈ ಸ್ಟಾರ್ ಕಾಪಾಡ್ತಾರೆ. ಸನ್ ಪ್ರೀಮಿಯಂ ರಿಫೈನ್ಡ್ ಸನ್ಫ್ಲವರ್ ಆಯಿಲ್. ಫ್ಯಾಮಿಲಿ ಸ್ಟಾರ್. ಆಫೀಸಲ್ಲಿ ನಿಮ್ಮ ಯಜಮಾನರ ಲಂಚ್ ಬಾಕ್ಸ್ ಇಂದ ಬರ್ತಿದ್ದ ಸುವಾಸನೆ ನಮ್ಮನ್ನ ಇಲ್ಲಿ ತನಕ ಬರೋ ಹಾಗೆ ಮಾಡ್ತು. ಸೀಕ್ರೆಟ್ ತಿಳ್ಕೊಳ್ಳೋಣ ಅಂತ ಬಂದೆ. ಸೀಕ್ರೆಟಾ? ಕುಟುಂಬವನ್ನ ಪ್ರೀತಿಸೋ ಪ್ರತಿಯೊಬ್ಬ ಮಹಿಳೆಯ ಆಯ್ಕೆ ಅರುಣಾ ಮಸಾಲಾ. ಯಾವುದೇ ಕಲಬೆರಕೆ ಇಲ್ಲದೆ ಅತ್ಯಂತ ಶುದ್ಧವಾಗಿ ಆಯ್ದ ಸಾಂಬಾರು ಪದಾರ್ಥ ಬಳಸಿ ತಯಾರಿಸುವ ಪಾರಂಪರಿಕ ರುಚಿಯ ಪ್ರತೀಕ.
ಅರುಣಾ ಮಸಾಲಾ. ನನ್ನ ಹೆಸರು ಅಜಿತ್ ಕುಮಾರ್. ನಾನು BE ಮೆಕ್ಯಾನಿಕಲ್ ಮುಗಿಸಿದ್ದೀನಿ. ಅದರ ನಂತರ ನನಗೆ ನೌಕರಿಯೇ ಸಿಗ್ಲಿಲ್ಲ. ಆವಾಗ MPL ತುಂಬಾ ಹೆಲ್ಪ್ ಆಯ್ತು. ನಾನು MPL ಗೆ ಮಾಡಿ 50,000 ಗೆದ್ದಿದ್ದೀನಿ. ಆ ಗೆದ್ದ ಹಣದಿಂದ ನನ್ನ ಫ್ಯಾಮಿಲಿಗೆ ಹೆಲ್ಪ್ ಮಾಡಿದ್ದೀನಿ. ನನಗೆ MPL ಆಡೋದಂದ್ರೆ ತುಂಬಾ ಸುಲಭ. ಥ್ಯಾಂಕ್ ಯು ಟು MPL. Download now from mpl.live. In your quest for the perfect home, choose the address that stands apart. Landtrades Solitaire, situated at Hattil. The perfect location with splendid amenities and facilities and a spectacular view too. Landtrades Solitaire. It's where you deserve to live. थैंक यू कोरोना वॉरियर्स. बेटे आप लोग जल्दी से घर जाओ. Thank you, sir. हाँ बेटा जाओ, घर जाओ. पूरी मेडिकल कम्युनिटी खड़ी है आपके लिए ढाल बनके. हम हैं कोरोना वॉरियर. मैं हूँ कोरोना वॉरियर. मैं हूँ कोरोना वॉरियर. हम हैं कोरोना वॉरियर. Thank you, कोरोना वॉरियर्स. Thank you, Priya. Good job. Thank you. Stay home, stay safe. Thank you, कोरोना वॉरियर्स, for saving us. ಕೋವಿಡ್-19ಗೆ ಸಂಬಂಧಿಸಿ ಈಗ ದಕ್ಷಿಣ ಕನ್ನಡ ಜಿಲ್ಲಾಡಳಿತ ವತಿಯಿಂದ ಈಗಾಗಲೇ ಸಾರ್ವಜನಿಕರಿಗೆ ಹಲವಾರು ಮಾಹಿತಿಗಳನ್ನು ನೀಡಿದೆ. ಅದರಲ್ಲಿ ಪ್ರಮುಖವಾಗಿ ದಿನನಿತ್ಯ ನಾವು ಮಾಸ್ಕ್ಗಳನ್ನು ಹಾಗೂ ಗ್ಲೌಸ್ಗಳನ್ನು ಉಪಯೋಗಿಸ್ತಾ ಇದ್ದೇವೆ. ಈ ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ಉಪಯೋಗಿಸಿದ ನಂತರ ಅದನ್ನು ವಿಲೇವಾರಿ ಮಾಡುವ ಬಗ್ಗೆ ಇಲ್ಲಿವರೆಗೆ ಯಾರು ಸಹ ಕ್ರಮ ತಗೊಂಡಿಲ್ಲ. ಈಗಾಗಲೇ ಅದು ರಸ್ತೆ ಬದಿ ಕಸದೊಟ್ಟಿಗೆ ಮಿಕ್ಸ್ ಮಾಡಿ ಅದನ್ನು ಬಿಸಾಡುವಂಥ ಪದ್ಧತಿಯನ್ನು ರೂಢಿಸ್ಕೊಂಡಿದ್ದಾರೆ. ಆದರೆ ಇದನ್ನು ದಯವಿಟ್ಟು ನಿಲ್ಲಿಸಬೇಕು. ಹಾಗೆ ಅದನ್ನು ಬಿಸಾಡಲಿಕ್ಕೆ ವಿಧಾನವನ್ನು ನಾನು ತಿಳಿಸಿಕೊಡ್ತೇನೆ. ಆ ವಿಧಾನದ ಪ್ರಕಾರ ಪ್ರತಿಯೊಬ್ಬರು ಕೂಡ ನಡೆಸ್ಕೊಂಡು ಹೋಗಬೇಕಾಗ್ತದೆ. ಈಗ ಸರ್ಕಾರಿ ಕಚೇರಿಗಳಲ್ಲಿ, ಸರ್ಕಾರಿ ಕಟ್ಟಡಗಳಲ್ಲಿ ನಾವು ಗ್ಲೌಸ್ ಹಾಗೂ ಮಾಸ್ಕ್ಗಳನ್ನು ಬಿಸಾಡಲಿಕ್ಕೆ ವ್ಯವಸ್ಥೆಯನ್ನು ಕಲ್ಪಿಸಿದ್ದೇವೆ. ಅಲ್ಲಿ ಯಾರ್ಯಾರು ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ಉಪಯೋಗಿಸಿದ ನಂತರ ಅದಕ್ಕೆ ಒಂದು ಬ್ಯಾಗಿಗನ್ನು ಹಾಕಿದರೆ ಅದನ್ನು ಅಲ್ಲಿರುವಂತಹ ನಗರ ಸ್ಥಳೀಯ ಸಂಸ್ಥೆ ಅಥವಾ ಗ್ರಾಮ ಪಂಚಾಯಿತಿಗಳು ಅದನ್ನು ಸಪ್ರೇಟಾಗಿ ಕಲೆಕ್ಷನ್ ಮಾಡಿ ಅದನ್ನು ಡಿಸ್ಪೋಸ್ ಮಾಡುವಂಥ ವ್ಯವಸ್ಥೆಯನ್ನು ನಾವು ಮಾಡ್ತಾ ಇದ್ದೇವೆ. ಹಾಗೆ ಸಾರ್ವಜನಿಕರು ವಸತಿ ಸಂಕೀರ್ಣಗಳಲ್ಲಿರ್ಬೋದು ಅಥವಾ ದೊಡ್ಡ ದೊಡ್ಡ ಕಾಂಪ್ಲೆಕ್ಸ್ಗಳಲ್ಲಿರ್ಬೋದು, ಅಲ್ಲಿ ವಾಸ ಇರುವಂತಹ ಎಲ್ಲ ನಾಗರಿಕರು ಅವರ ಕಟ್ಟಡದಲ್ಲೇ ಒಂದು ಬಿನ್ನಿನ ವ್ಯವಸ್ಥೆ ಮಾಡಿ ಅದಕ್ಕೊಂದು ಕವರನ್ನು ಹಾಕಿ ದಿನನಿತ್ಯ ಬರುವಂಥ ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ಅದರಲ್ಲಿ ಹಾಕಿ ಇಡಬೇಕು. ಒಂದು ಬಾರಿ ಅದಕ್ಕೆ ಸಂಬಂಧಪಟ್ಟಿರುವಂಥ ನಗರ ಸ್ಥಳೀಯ ಸಂಸ್ಥೆ ಆಗ್ಬೋದು ಅಥವಾ ಗ್ರಾಮ ಪಂಚಾಯಿತಿ ಆಗ್ಬೋದು, ಅದು ಮಹಾನಗರ ಪಾಲಿಕೆ ಆಗ್ಬೋದು, ಅವರಿಗೆ ತಿಳಿಸಿದಲ್ಲಿ ಅವರು ಬಂದು ಅದನ್ನು ಪ್ರತ್ಯೇಕವಾಗಿ ಸಂಗ್ರಹಿಸಿ ಅದನ್ನು ಇನ್ಸಿನ್ರೇಷನ್ ಮಾಡೋ ವಿಧಾನದಲ್ಲಿ ಅಥವಾ ಅದನ್ನು ಡೀಪ್ ಬರಿಯಲ್ ಮಾಡೋ ವಿಧಾನದಲ್ಲಿ ಅದನ್ನು ಡಿಸ್ಪೋಸ್ ಮಾಡುವಂಥ ವ್ಯವಸ್ಥೆಯನ್ನು ಈಗಾಗಲೇ ಮಾಡ್ತಾ ಇದ್ದೇವೆ. ಅದನ್ನು ರೂಢಿಸಿಕೊಂಡು ಈಗ ಮಾಡ್ತೇವೆ. ಹಾಗೆ ಬಯೋಮೆಡಿಕಲ್ ವೇಸ್ಟ್ ರೂಲ್ಸ್ ನಿಯಮದಂತೆ ಇದನ್ನು ವಿಲೇವಾರಿ ಮಾಡಬೇಕಾಗ್ತದೆ. ಅದಕ್ಕೋಸ್ಕರ ಪ್ರತಿಯೊಬ್ಬರೂ ಕೂಡ ಮಾಸ್ಕ್ ಹಾಗೂ ಗ್ಲೌಸ್ಗಳನ್ನು ಸೂಕ್ತ ರೀತಿಯಲ್ಲಿ, ಅಂದರೆ ವೈಜ್ಞಾನಿಕ ರೀತಿಯಲ್ಲಿ ವಿಲೇ ಮಾಡಲಿಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡ್ಬೇಕು. ಹಾಗೆ ಪ್ರತಿಯೊಬ್ಬರಿಗೂ ನಾಗರಿಕರು ಇದರಲ್ಲಿ ಇನ್ವಾಲ್ವ್ ಆಗಬೇಕು. ಇದರಿಂದ ಬೇರೆಯವರಿಗೆ ಸೋಂಕುಗಳನ್ನು ಹರಡದಂತೆ ವೈಜ್ಞಾನಿಕವಾಗಿ ವಿಲೇವಾರಿ ಮಾಡಲಿಕ್ಕೆ ಕೈ ಜೋಡಿಸಬೇಕಂತ ಹೇಳಿ ಕೇಳ್ಕೊಳ್ತಾ ಇದ್ದೇನೆ. ಮತ್ತೊಮ್ಮೆ ಸ್ವಾಗತ. ಕೊರೋನಾ ವಿಚಾರ ವಿಶೇಷ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ. ಇನ್ನು ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪತ್ತೆಯಾಗ್ತಾ ಇರುವಂತಹ ಹೊಸ ಪ್ರಕರಣಗಳು ಏನೆಲ್ಲ ಇದಾವೋ ಇದು ಈಗ ಜಿಲ್ಲಾಡಳಿತಕ್ಕೆ ಹೊಸ ತಲೆನೋವನ್ನ ತಂದುಕೊಟ್ಟಿದೆ. ಯಾಕಂತ ಹೇಳಿದ್ರೆ ಪ್ರಯೋಗಾಲಯಗಳಲ್ಲಿ ಅಧಿಕ ಒತ್ತಡ ಬೀಳ್ತಾ ಇದೆ. ಇದರಿಂದಾಗಿ ರಿಪೋರ್ಟ್ಗಳು ಬರುವುದು ತಡವಾಗ್ತಾ ಇದೆ. ಇದು ಮತ್ತಷ್ಟು ಆತಂಕವನ್ನ ಹೆಚ್ಚಳ ಮಾಡ್ತಾ ಇದೆ ಎನ್ನುವಂತಹ ಡೀಟೇಲ್ಸ್ ಈಗ ಸಿಗ್ತಾ ಇದೆ.
ಎಸ್, ಮಂಗಳೂರಿನ ಪಡೀಲ್ನಲ್ಲಿರುವಂತಹ ಫಸ್ಟ್ ನ್ಯೂರೋ ಆಸ್ಪತ್ರೆ ಏನಿದೆ, ಇಲ್ಲಿ ಪತ್ತೆಯಾಗ್ತಾ ಇರುವಂತಹ ಕೊರೋನಾ ಸೋಂಕಿನ ಪ್ರಕರಣ ಜಿಲ್ಲಾಡಳಿತಕ್ಕೆ ಈಗ ಬಹಳ ದೊಡ್ಡ ತಲೆನೋವನ್ನ ತಂದುಕೊಟ್ಟಿದೆ ಎನ್ನುವಂತಹ ವಿಚಾರಗಳು. ಇದರಿಂದಾಗಿ ಸೋಂಕು ಮಾದರಿಗಳನ್ನ ಪರೀಕ್ಷೆಗೆ ಒಳಪಡಿಸುವಂತಹ ವೆಲ್ಲಾಕ್ನ ಪ್ರಯೋಗಾಲಯ ಏನಿದೆ ಅಲ್ಲಿ ಪ್ರೆಷರ್ ಜಾಸ್ತಿ ಆಗ್ತಾ ಇದೆ, ಒತ್ತಡಗಳು ಜಾಸ್ತಿ ಆಗ್ತಾ ಇದೆ. ಯಾಕಂತ ಹೇಳಿದ್ರೆ ಸೀಮಿತ ಸಂಖ್ಯೆಯಲ್ಲಿ ಅಲ್ಲಿ ಲ್ಯಾಬ್ಗಳಲ್ಲಿ ಟೆಸ್ಟ್ಗಳನ್ನ ಮಾಡಲಾಗ್ತಾ ಇರುವಂಥದ್ದು. ಆದರೆ ಮಿತಿಗಿಂತಲೂ ಮೀರಿ ಹೆಚ್ಚಿನ ಸ್ಯಾಂಪಲ್ಗಳು ಅಲ್ಲಿ ಪರೀಕ್ಷೆಗಾಗಿ ಬರ್ತಾ ಇರುವಂತಹ ವಿಚಾರಗಳು ಸ್ವಲ್ಪ ಈಗ ಜಿಲ್ಲೆಯಲ್ಲಿ ಒತ್ತಡವನ್ನ ಹೆಚ್ಚಳ ಮಾಡಿದೆ ಅನ್ನುವಂಥದ್ದು. ಅಂದ್ರೆ ಇದೀಗ ವೆಲ್ಲಾಕ್ನ ಪ್ರಯೋಗಾಲಯದಲ್ಲಿರುವಂತಹ ವೈದ್ಯರ ಕೆಲಸದ ಒತ್ತಡ ಕೂಡ ಜಾಸ್ತಿ ಆಗಿದ್ದು, ಶಂಕಿತರ ಗಂಟಲು ದ್ರವದ ಮಾದರಿಗಳನ್ನ ಮತ್ತೆ ಬೆಂಗಳೂರಿಗೆ ಕಳುಹಿಸಿಕೊಡಬೇಕಾದಂತಹ ಪರಿಸ್ಥಿತಿಗಳು ಕೂಡ ಉದ್ಭವಿಸಬಹುದು ಎನ್ನುವಂತಹ ಮಾತುಗಳು ಕೂಡ ಆರೋಗ್ಯ ಇಲಾಖೆಯ ಮೂಲಗಳಿಂದ ಕೇಳಿ ಬರ್ತಾ ಇರುವಂತದ್ದು. ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಸೋಂಕಿತರ ಸಂಖ್ಯೆ ದಿನದಿಂದ ದಿನಕ್ಕೆ ಏರಿಕೆಯಾಗ್ತಾ ಇದೆ. ಅವರೊಂದಿಗಿನ ಪ್ರಥಮ ಮತ್ತು ದ್ವಿತೀಯ ಸಂಪರ್ಕದ ವ್ಯಕ್ತಿಗಳು ಅಥವಾ ಸಾಧ್ಯತೆಗಳು ಇರುವಂತಹ ವ್ಯಕ್ತಿಗಳನ್ನ ಕೂಡ ಅಲ್ಲಿ ಪರೀಕ್ಷೆಗೆ ಒಳಪಡಿಸುವಂಥದ್ದು ಈಗ ಅನಿವಾರ್ಯ ಆಗಿದೆ. ಯಾವುದೇ ಪ್ರಕರಣಗಳಲ್ಲೂ ಕೂಡ ಚಾನ್ಸ್ ತೆಗೆದುಕೊಳ್ಳೋದಿಕ್ಕೆ ಸಾಧ್ಯವಿಲ್ಲ, ಅದು ಆಗುವಂತಹ ವಿಚಾರಗಳು ಕೂಡ ಅಲ್ಲ. ಹೀಗಾಗಿ ಯಾರೆಲ್ಲ ಪ್ರೈಮರಿ ಕಾಂಟ್ಯಾಕ್ಟ್ಗೆ ಬಂದಿರ್ತಾರೆ, ಜೊತೆಗೆ ಸೆಕೆಂಡರಿ ಕಾಂಟ್ಯಾಕ್ಟ್ಗೆ ಯಾರೆಲ್ಲ ಬಂದಿರುವಂತಹ ಸಾಧ್ಯತೆಗಳಿದೆ, ಎಲ್ಲರನ್ನೂ ಕೂಡ ಕ್ವಾರಂಟೈನ್ ಮಾಡಿ ಅವರ ಗಂಟಲು ದ್ರವದ ಮಾದರಿಗಳನ್ನ ಸಂಗ್ರಹ ಮಾಡಿ ಈಗ ಲ್ಯಾಬ್ಗೆ ಕಳುಹಿಸಲಾಗ್ತಾ ಇದೆ. ಇಂತಹ ಸಂದರ್ಭದಲ್ಲಿ ವೆಲ್ಲಾಕ್ನ ಪ್ರಯೋಗಾಲಯಕ್ಕೆ ಬರ್ತಾ ಇರುವಂತಹ ಸ್ಯಾಂಪಲ್ಗಳ ಸಂಖ್ಯೆ ಕೂಡ ಏರ್ತಾ ಇದೆ. ಹೀಗಾಗಿ ಇಂತಹ ಪರಿಸ್ಥಿತಿಯಲ್ಲಿ ಫಸ್ಟ್ ನ್ಯೂರೋ ಆಸ್ಪತ್ರೆ ಪ್ರಕರಣದಿಂದಾಗಿ ಒಂದೆಡೆಯಿಂದಲೇ ಅಂದ್ರೆ ಕೇವಲ ಒಂದು ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಂತಹ ರೋಗಿಗಳಿರ್ಬೋದು, ಜೊತೆಗೆ ವೈದ್ಯರು, ಸಿಬ್ಬಂದಿಗಳು, ಹೀಗೆ ಎಲ್ಲರ ಮಾದರಿಗಳ ಸಂಗ್ರಹ ಮಾಡಲಾಗಿದೆ. ಕೇವಲ ಆ ಒಂದು ಪ್ರದೇಶದಿಂದಲೇ ಆಲ್ಮೋಸ್ಟ್ ಈಗ 300ಕ್ಕೂ ಅಧಿಕ ಸ್ಯಾಂಪಲ್ಗಳು ಲ್ಯಾಬಿಗೆ ಹೋಗಿದೆ ಅನ್ನುವಂತಹ ವಿಚಾರಗಳು. ಹೀಗಾಗಿ ಒತ್ತಡ ಜಾಸ್ತಿ ಆಗಿರೋದ್ರಿಂದ ವೈದ್ಯರು ಮತ್ತು ಸಿಬ್ಬಂದಿ, ಆ ಒಂದು ಲ್ಯಾಬ್ನಲ್ಲಿ ಇರುವಂತಹ ಸಿಬ್ಬಂದಿಗಳು ಮತ್ತು ಯಾರೆಲ್ಲ ಅಲ್ಲಿ ಕಾರ್ಯನಿರ್ವಹಣೆಯನ್ನ ಮಾಡ್ತಾ ಇದ್ದಾರೋ ಅವರೆಲ್ಲರೂ ಕೂಡ ಈಗ ರಾತ್ರಿ ಹಗಲು ಕೆಲಸವನ್ನ ಮಾಡಬೇಕಾದಂತಹ ಪರಿಸ್ಥಿತಿಗಳು ಉದ್ಭವ ಆಗಿದೆ. ಈಗಾಗಲೇ 2 ಶಿಫ್ಟ್ಗಳಲ್ಲಿ ಅಲ್ಲಿ ಕೆಲಸ ಕಾರ್ಯಚಟುವಟಿಕೆಗಳು ನಡೀತಾ ಇದೆ. ಅದು ಒತ್ತಡ ಮತ್ತಷ್ಟು ಹೆಚ್ಚಳ ಆಗಿದೆ ಅನ್ನುವಂಥದ್ದು. ಇನ್ನೊಂದೆಡೆ ಉಡುಪಿ, ಕಾರವಾರ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಯ ಇತರ ಕಡೆಗಳಿಂದ ಬಂದು ವೆಲ್ಲಾಕ್ ಕೋವಿಡ್ ಆಸ್ಪತ್ರೆಯಲ್ಲಿ ದಾಖಲಾಗಿರುವಂತಹ ಕೊರೋನಾ ಶಂಕಿತ ರೋಗಿಗಳ ಗಂಟಲ ದ್ರವದ ಮಾದರಿ ಸಹಿತ ಒಟ್ಟು 500ಕ್ಕೂ ಅಧಿಕ ಮಂದಿಯ ರಿಪೋರ್ಟ್ಗಳು ಇನ್ನಷ್ಟೇ ಬರಬೇಕಾಗಿರುವಂಥದ್ದು. ಸೊ ಅದು ಪರೀಕ್ಷೆ ಆಗ್ಬೇಕಷ್ಟೇ, ಇನ್ನು ಆ ಬಳಿಕ ವರದಿಗಾಗಿ ಕಾಯುವಂಥದ್ದು. ಸೊ ಪರೀಕ್ಷೆಗಳೇ ಆಗೋದಿಕ್ಕೆ ಬಾಕಿ ಉಳಿದುಕೊಂಡಿರುವಂಥದ್ದು. ಅಂದ್ರೆ ಇದನ್ನ ಹೇಳಿದಷ್ಟು ಬೇಗ ಮಾಡಿಕೊಡಿ ಅನ್ನುವಂಥ ಒತ್ತಡವನ್ನ ಹೇರುವ ಹಾಗಿಲ್ಲ. ಯಾಕಂತ ಹೇಳಿದ್ರೆ ನಿಗದಿತ ಸ್ಯಾಂಪಲ್ಗಳ ಟೆಸ್ಟ್ಗೆ ನಿಗದಿತ ಕಾಲಾವಕಾಶ ಬೇಕೇ ಬೇಕಾಗುತ್ತೆ. ಅದನ್ನ ಯಾವುದೇ ಕಾರಣಕ್ಕೂ ಕೂಡ ಬೇಗವಾಗಿ ಮಾಡುವಂಥದ್ದು ಅಥವಾ ಆತುರಾತುರವಾಗಿ ಮಾಡೋದಕ್ಕೆ ಸಾಧ್ಯ ಇಲ್ಲ. ಪ್ರತಿಯೊಂದಕ್ಕೆ ಎಷ್ಟು ಅವಧಿಯನ್ನು ನಿಗದಿಪಡಿಸಲಾಗಿತ್ತು ಅಷ್ಟು ಅವಧಿಗಳು ಬೇಕೇ ಬೇಕಾಗುತ್ತೆ ಅನ್ನುವಂಥದ್ದು. ಕನಿಷ್ಠ 1 ಗಂಟೆಯಾದ್ರೂ ಬೇಕು ಒಂದು ಸ್ಯಾಂಪಲ್ನ ರಿಪೋರ್ಟ್ ಕೈ ಸೇರೋದಿಕ್ಕೆ. ಹೀಗಾಗಿ ಒತ್ತಡಗಳು ಜಾಸ್ತಿ ಆಗ್ತಾ ಇರುವಂಥದ್ದು. ಕಾಲಾವಕಾಶ ಕೂಡ ಹೆಚ್ಚಿನ ಸಮಯದಲ್ಲಿ ಬೇಕು ಅನ್ನುವಂಥದ್ದು ಇಲ್ಲಿ ಇರುವಂತಹ ವಿಚಾರಗಳು. ಆದರೆ ಅದರ ಜೊತೆಗೆ ಇರುವಂತಹ ಮತ್ತೊಂದು ಅಪಾಯ ಏನು ಅಂತ ಹೇಳಿದ್ರೆ, ಬರುವಂತಹ ರಿಪೋರ್ಟ್ ಕೈ ಸೇರುವಂಥದ್ದು ತಡವಾದರೆ ರೋಗಿಗಳ ಪ್ರಾಣಕ್ಕೆ ಅಲ್ಲಿ ಅಪಾಯ ಇದೆ ಅನ್ನುವಂಥದ್ದು. ಯಾಕಂತ ಹೇಳಿದ್ರೆ ಈಗ ನಾವು ಗಮನಿಸಿದ ಹಾಗೆ ಜಿಲ್ಲೆಯಾದ್ಯಂತ ಯಾರೆಲ್ಲ ಉಸಿರಾಟ ಸಂಬಂಧಿ ಸಮಸ್ಯೆಯಿಂದ ಬಳಲ್ತಾ ಇರುವಂತವರು ಕಂಡು ಬರ್ತಾರೋ ಅವರನ್ನ ನೇರವಾಗಿ ತಂದು ಆಸ್ಪತ್ರೆಗೆ ದಾಖಲು ಮಾಡಲಾಗುತ್ತೆ. ಇಂತಹ ಸಂದರ್ಭದಲ್ಲಿ ಈಗ 500ಕ್ಕೂ ಹೆಚ್ಚು ಮಂದಿ ಈಗ ಈ ರೀತಿಯ ಉಸಿರಾಟ ಸಂಬಂಧಿ ಸಮಸ್ಯೆಗಳಿಂದ ಬಂದು ಆಸ್ಪತ್ರೆಗೆ ದಾಖಲಾಗಿದ್ದಾರೆ. ಈಗಾಗಲೇ 500ಕ್ಕೂ ಹೆಚ್ಚು ಸ್ಯಾಂಪಲ್ಗಳ ಪರೀಕ್ಷೆಗೆ ಬಾಕಿ ಇರೋದ್ರಿಂದ ಅವರಿಗೆ ಕೊರೋನಾ ಇದೆಯೋ ಇಲ್ಲವೋ ಅನ್ನೋದನ್ನ ತಿಳಿಯೋದಿಕ್ಕೆ ಆಗ್ತಾ ಇಲ್ಲ. ಅತಿ ಗಂಭೀರ ಪರಿಸ್ಥಿತಿಯಲ್ಲಿ ಆಸ್ಪತ್ರೆಗೆ ದಾಖಲಾಗಿರುವವರು ಅಥವಾ ದೀರ್ಘಕಾಲಿಕ ಸಮಸ್ಯೆಗಳಿಂದ ಬಳಲ್ತಾ ಇರುವಂತಹ ಯಾರಾದ್ರೂ ಈ 500 ಮಂದಿಯಲ್ಲಿ ಇದ್ರೆ ಅವರ ವರದಿ ತಡವಾದ್ರೆ ಅಪಾಯ ಕಟ್ಟಿಟ್ಟ ಬುತ್ತಿ ಅನ್ನುವಂಥದ್ದು. ಹೀಗಾಗಿ ಒಬ್ಬರ ವರದಿ ಬರೋದಕ್ಕೆ ಕನಿಷ್ಠ 1 ಗಂಟೆ ಸಮಯ ಅಗತ್ಯ ಇರೋದ್ರಿಂದ ಎಲ್ಲರ ವರದಿಯನ್ನ ವೈದ್ಯರಿಗೆ ತಕ್ಷಣಕ್ಕೆ ಕೊಡೋದಿಕ್ಕೂ ಕೂಡ ಸಾಧ್ಯ ಆಗ್ತಾ ಇಲ್ಲ. ಹೀಗಾಗಿ ಪ್ರಕರಣಗಳ ಸಂಖ್ಯೆ ಕೂಡ ಹೆಚ್ಚಿಗೆ ಆಗ್ತಾ ಇದೆ, ಜೊತೆಗೆ ಬರುವಂತಹ ಸ್ಯಾಂಪಲ್ಗಳ ಸಂಖ್ಯೆ ಕೂಡ ಹೆಚ್ಚಳವಾಗ್ತಾ ಇದೆ. ಇದು ಒಂದು ರೀತಿಯಲ್ಲಿ ಜಿಲ್ಲಾಡಳಿತ ಮತ್ತು ಆರೋಗ್ಯ ಇಲಾಖೆಯ ಪಾಲಿಗೆ ಒಂದು ರೀತಿ ಒತ್ತಡವನ್ನ ಸೃಷ್ಟಿಸಿದೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇರುವಂಥದ್ದು. ಈ ನಡುವೆ ಹೆಚ್ಚಾಗಿ ಬಂದಿರುವಂತಹ ಸ್ಯಾಂಪಲ್ಗಳು ಅಥವಾ ಇಲ್ಲಿ ನಿರ್ವಹಣೆಯನ್ನು ಮಾಡೋದಕ್ಕೆ ಸಾಧ್ಯ ಇಲ್ಲ ಅಥವಾ ಇಂತಿಷ್ಟೇ ಸಮಯದಲ್ಲಿ ರಿಪೋರ್ಟ್ಗಳನ್ನು ಕೊಡೋದಕ್ಕೆ ಸಾಧ್ಯ ಆಗೋದಿಲ್ಲ ಅನ್ನುವಂತಹ ಪರಿಸ್ಥಿತಿಯಲ್ಲಿ ತೀರಾ ಅಗತ್ಯ ಇರುವಂತಹ ತೀರಾ ಅವಶ್ಯಕತೆ ಇರುವಂತಹ ರೋಗಿಗಳ ಒಂದು ಸ್ಯಾಂಪಲ್ಗಳನ್ನ ಈಗ ಬೆಂಗಳೂರಿಗೆ ಕಳಿಸಿಕೊಟ್ಟು ಅಲ್ಲಿಂದ ವರದಿಗಳನ್ನು ತರಿಸಿಕೊಳ್ಳುವಂತಹ ಒಂದು ವಿಚಾರಗಳ ಬಗ್ಗೆ ಕೂಡ ಈಗ ಚಿಂತನೆಗಳು ನಡೀತಾ ಇದೆ.
ಎಸ್, ರಾಜ್ಯದಲ್ಲಿ ಈಗ ಸದ್ಯಕ್ಕೆ ಇರುವಂತಹ ಕೊರೋನಾ ಪಾಸಿಟಿವ್ ಪ್ರಕರಣಗಳನ್ನ ಆಧರಿಸಿ ಈಗ ರಾಜ್ಯ ಸರ್ಕಾರ ರಾಜ್ಯದಲ್ಲಿ ಝೋನ್ಗಳನ್ನ ಮರು ವಿಂಗಡಣೆ ಮಾಡಿ ಈಗ ಆದೇಶವನ್ನು ಕೂಡ ಹೊರಡಿಸಿದೆ. 4 ಝೋನ್ಗಳಾಗಿ ರಾಜ್ಯದ ಎಲ್ಲ 30 ಜಿಲ್ಲೆಗಳನ್ನ ವಿಂಗಡಣೆ ಮಾಡಲಾಗಿದೆ. ಅಂದ್ರೆ ರೆಡ್, ಆರೆಂಜ್, ಯೆಲ್ಲೋ ಮತ್ತು ಗ್ರೀನ್ ಝೋನ್ಗಳು ಎನ್ನುವಂತಹ ಹಿನ್ನೆಲೆಯಲ್ಲಿ 4 ಝೋನ್ಗಳನ್ನು ಗುರುತಿಸಲಾಗಿದೆ. ಯಾಕಂತ ಹೇಳಿದ್ರೆ ಲಾಕ್ಡೌನ್ ಅನ್ನ ಯಾವ ಜಿಲ್ಲೆಗಳಲ್ಲಿ ಹೇಗೆ ಸಡಿಲಿಕೆ ಮಾಡಬಹುದು ಇತ್ಯಾದಿ ವಿಚಾರಗಳ ಬಗ್ಗೆ ವಿಮರ್ಶೆ ಮಾಡೋದಕ್ಕೆ ಈ ಒಂದು ಝೋನ್ಗಳು ಆಧಾರ ಆಗುತ್ತೆ. ಈ ಹಿನ್ನೆಲೆಯಲ್ಲಿ ಇದೀಗ ಝೋನ್ಗಳನ್ನ ಮರು ವಿಂಗಡಣೆ ಮಾಡಿ ರಾಜ್ಯ ಸರ್ಕಾರ ಗುರುತಿಸಿರುವಂಥದ್ದು. ಈ ಪೈಕಿ ಆರೆಂಜ್ ಝೋನ್ಗಳಲ್ಲಿ ರಾಜ್ಯದ 5 ಜಿಲ್ಲೆಗಳು ಇದೆ. ಗ್ರೀನ್ ಝೋನ್ನಲ್ಲಿ 14 ಜಿಲ್ಲೆಗಳಿರುವಂಥದ್ದು. ರೆಡ್ ಝೋನ್ನಲ್ಲಿ 6 ಜಿಲ್ಲೆಗಳಿದೆ. ಇನ್ನು ಹಳದಿ ಅಥವಾ ಯೆಲ್ಲೋ ಝೋನ್ನಲ್ಲಿ 5 ಜಿಲ್ಲೆಗಳನ್ನ ಗುರುತಿಸಲಾಗಿದೆ. ಅಂದ್ರೆ ಕೊರೋನಾ ಕೇಸನ್ನು ಆಧರಿಸಿ ಯೆಲ್ಲೋ ಝೋನ್ ಮತ್ತು ಎಲ್ಲ ಝೋನ್ಗಳನ್ನ ಈಗಾಗಲೇ ಗುರುತಿಸಲಾಗಿರುವಂಥದ್ದು. ಅಂದ್ರೆ 15ಕ್ಕೂ ಹೆಚ್ಚು ಸಕ್ರಿಯ ಕೇಸ್ಗಳಿದ್ದಲ್ಲಿ ಆ ಒಂದು ಜಿಲ್ಲೆಯನ್ನ, ಅಂದ್ರೆ ಆಕ್ಟಿವ್ ಕೇಸಸ್ಗಳು ಪತ್ತೆಯಾಗಿರುವಂತಹ ಪ್ರಕರಣಗಳೆಲ್ಲ ಸದ್ಯಕ್ಕೆ ಆಕ್ಟಿವ್ ಆಗಿ ಎಷ್ಟು ಜನರು ಆಸ್ಪತ್ರೆಯಲ್ಲಿ ಇದ್ದಾರೆ ಅಥವಾ ಸೋಂಕಿಗೆ ತುತ್ತಾಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಪಡಿತಾ ಇದ್ದಾರೆ ಅದನ್ನ ಆಕ್ಟಿವ್ ಝೋನ್ ಅಥವಾ ಆಕ್ಟಿವ್ ಕೇಸ್ಗಳಂತ ಕರೆಯಲಾಗುವಂಥದ್ದು. ಸೊ ಇದೀಗ ಆಕ್ಟಿವ್ ಕೇಸಸ್ಗಳು ಇಷ್ಟಿದ್ದಾವೆ ಅನ್ನುವಂತಹ ಆಧಾರದ ಮೇಲೆ ಝೋನ್ಗಳನ್ನು ವಿಂಗಡಣೆ ಮಾಡಲಾಗಿರುವಂಥದ್ದು. ಅದರಲ್ಲಿ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆ ಈಗ ಆರೆಂಜ್ ಝೋನ್ನಲ್ಲಿ ಇದೆ ಅನ್ನುವಂತಹ ವಿಚಾರವನ್ನು ನಾವು ಗಮನಿಸಬಹುದು. 15ಕ್ಕೂ ಹೆಚ್ಚು ಸಕ್ರಿಯ ಕೇಸ್ಗಳಿದ್ದಲ್ಲಿ ರೆಡ್ ಝೋನ್ ಅನ್ನುವಂತಹ ಘೋಷಣೆ ಮಾಡಲಾಗಿರುವಂಥದ್ದು. ಈ ರೆಡ್ ಝೋನ್ ಅಡಿಯಲ್ಲಿ ಈಗ ಬೆಂಗಳೂರು ನಗರ, ಮೈಸೂರು, ಕಲಬುರಗಿ, ವಿಜಯಪುರ, ಬಾಗಲಕೋಟೆ ಮತ್ತು ಬೆಳಗಾವಿ ಜಿಲ್ಲೆಗಳು ಈ ವ್ಯಾಪ್ತಿಗೆ ಒಳಪಟ್ಟಿದೆ. ಇನ್ನು ಗ್ರೀನ್ ಝೋನ್ನಲ್ಲಿ ಕರ್ನಾಟಕದ ಆಲ್ಮೋಸ್ಟ್ 14 ಜಿಲ್ಲೆಗಳಿದೆ. ಅಂದ್ರೆ ಆಲ್ಮೋಸ್ಟ್ ಅರ್ಧ ಕರ್ನಾಟಕ ಈಗ ಕೊರೋನಾ ಸೋಂಕು ಮುಕ್ತವಾಗಿದೆ ಅನ್ನುವಂಥದ್ದು. ಈ ನಡುವೆ ಉಡುಪಿ ಕೂಡ ಈಗ ಗ್ರೀನ್ ಝೋನ್ ಆಗುವತ್ತ ದಾಪುಗಾಲನ್ನ ಇಡ್ತಾ ಇದೆ. ಅಂದ್ರೆ ನಾವು ಗಮನಿಸಬಹುದು, ದೇಶದ ಮೊದಲ ಕೊರೋನಾ ಸಾವು ಸಂಭವಿಸಿರುವಂಥದ್ದು ಕರ್ನಾಟಕದ ಕಲಬುರಗಿಯಲ್ಲಿ. ಆದರೆ ಅಲ್ಲಿಂದ ಬಳಿಕ ರಾಜ್ಯ ಸರ್ಕಾರ ಹಾಗೂ ವೈದ್ಯಕೀಯ ಸಿಬ್ಬಂದಿಗಳ ಒಂದು ಸಂಘಟಿತ ಹೋರಾಟದಿಂದಾಗಿ ಕೊರೋನಾ ವೈರಸ್ ಅನ್ನ ಒಂದು ಹಂತದವರೆಗೂ ನಿಯಂತ್ರಿಸುವಲ್ಲಿ ನಾವು ಯಶಸ್ವಿಯಾಗಿದ್ದೇವೆ. ಆದರೆ ಈ ಒಂದು ರೆಡ್ ಝೋನ್ಗಳ ಸಂಖ್ಯೆ ಏನಿದೆ ಅದು 1ರಿಂದ 6ಕ್ಕೆ ಏರಿಕೆಯಾಗಿದೆ ಈ ಒಂದು ಲಾಕ್ಡೌನ್ ಅವಧಿಯಲ್ಲಿ ಅನ್ನುವಂಥದ್ದು ಗಮನಿಸಬೇಕಾಗಿರುವಂತಹ ಮತ್ತೊಂದು ವಿಚಾರ. ಇನ್ನು ಮಹಾರಾಷ್ಟ್ರ, ಗುಜರಾತ್, ದಿಲ್ಲಿ ಸೇರಿದಂತೆ ದೇಶದ ಹಲವು ರಾಜ್ಯಗಳಲ್ಲಿ ಪರಿಸ್ಥಿತಿ ದಿನದಿಂದ ದಿನಕ್ಕೆ ಉಲ್ಬಣವಾಗ್ತಾ ಇರೋ ಹಾಗೆ ರಾಜ್ಯದಲ್ಲಿ ಪಾಸಿಟಿವ್ ಪ್ರಕರಣಗಳ ಸಂಖ್ಯೆ ಇಳಿಮುಖವಾಗ್ತಾ ಇದೆ. ರಾಜ್ಯದಲ್ಲಿ ಇದುವರೆಗೆ 512 ಪ್ರಕರಣಗಳು ದಾಖಲಾಗಿರುವಂಥದ್ದು. ಇನ್ನು ಮಹಾನಗರಗಳ ಪೈಕಿ ಬೆಂಗಳೂರು ಕೂಡ ಕೋವಿಡ್ ವ್ಯಾಪ್ತಿಯನ್ನ ತಡೆಯುವಲ್ಲಿ, ಅಂದ್ರೆ ಸೋಂಕು ಹರಡುವಂಥದ್ದಕ್ಕೆ ಬ್ರೇಕ್ ಹಾಕುವ ನಿಟ್ಟಿನಲ್ಲಿ ಪರಿಣಾಮಕಾರಿಯಾಗಿದೆ ಎನ್ನುವಂಥ ವಿಚಾರಗಳು ಕೂಡ ಇರುವಂಥದ್ದು. ಸೊ ಇದೀಗ ದಕ್ಷಿಣ ಕನ್ನಡ ಜಿಲ್ಲೆಯ ವಿಚಾರಕ್ಕೆ ಬಂದರೆ, ಆರಂಭದಲ್ಲಿ ರೆಡ್ ಝೋನ್ನಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆ ಗುರುತಿಸಿಕೊಂಡಿತ್ತು. ಇದೀಗ ಆರೆಂಜ್ ಝೋನ್ಗೆ ಬಂದಿದೆ. ಅಂದರೆ ಬಹುಶಃ ಲಾಕ್ಡೌನ್ನ ನಿಯಮಗಳು ಸಡಿಲಿಕೆಯಾದಂತಹ ಸಂದರ್ಭದಲ್ಲಿ ಇದರಿಂದ ನಮಗೆ ಏನಾದರೂ ಒಂದು ವಿನಾಯಿತಿಗಳು ಸಿಗಬಹುದಾ ಎನ್ನುವಂತಹ ನಿರೀಕ್ಷೆಗಳು ಈಗ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲೂ ಕೂಡ ಮೂಡಿದೆ ಅನ್ನುವಂಥದ್ದು. ಇದಿಷ್ಟು ಬೆಳಗಿನ ಅಪ್ಡೇಟ್ಸ್. ಮುಂದಿನ ಸುದ್ದಿ ಮಾಹಿತಿ ಜೊತೆಗೆ ಮತ್ತೆ ಬರ್ತೇನೆ. ನೋಡ್ತಾ ಇರಿ V4 ನ್ಯೂಸ್. ನಮಸ್ಕಾರ.